ಓಕೆ ಎಸ್. ಆಡಿಯೋ ರೆಕಾರ್ಡಿಂಗ್ ಆಗಲ್ವಾ ಗುರುಜಿ? ಆಗ್ತಾ ಉಂಟು. ಅಲ್ಲ, ನಾವು ಮಾಡ್ಕೊಳಕ್ ಆಗಲ್ವಾ? ನೀವು ಮಾಡ್ಕೊಳಕ್ ಆಗಲ್ಲ, ಇಲ್ಲಿ ಆಪ್ಷನ್ ಉಂಟು. ಓಕೆ ಎಸ್. ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್. ಏಳನೇ ಅಧ್ಯಾಯ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಮರೀದಂಗೆ ಯೂಟ್ಯೂಬ್ ಲಿಂಕ್ ಶೇರ್ ಮಾಡಿ ಗುರುಜಿ. ಸರಿ ಓಕೆ. ನಾವು 5 ದಿವಸದಿಂದ ವೇಟ್ ಮಾಡ್ತಾ ಇದೀವಿ, ಅದು ಸಿಗ್ತಾನೆ ಇಲ್ಲ, ಅದಕ್ಕೋಸ್ಕರ. ಅಂದ್ರೆ ಎಂತ ಗೊತ್ತುಂಟ, ನಮ್ಮ ಸ್ಟೂಡೆಂಟ್ಸ್ ಒಂದು 4 ಸ್ಟೂಡೆಂಟ್ಸ್ ಈಗ ಅವರು ಹೈಯರ್ ಸ್ಟಡೀಸ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಎಕ್ಸಾಮ್ ಆಕ್ಚುಲಿ ಎಲ್ಲ ಅವರೇ ಮಾಡೋದು. ನಾನು ಅಂದ್ರೆ ಬೆಳಿಗ್ಗೆಯಿಂದ ಫುಲ್ ಇದರಲ್ಲಿ ಕೆಲಸದಲ್ಲಿ ಬಿಸಿ ಇರ್ತೇನೆ. ಅದೆಲ್ಲ ಆ ಸೆಕ್ಷನ್ ಅವ್ರು ಮಾಡುದು. ಹಾಗಾಗಿ ಅವರಿಗೆ ಇಲ್ಲ, ಎಲ್ಲ ಎಕ್ಸಾಮ್ಗೆ ಓದ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಇದಾಗಿದೆ. ಮಾಡುವ ಇವತ್ತು. ಸರಿ ಆಯ್ತು ಗುರುಜಿ. ಓಕೆ, ಚಾಪ್ಟರ್ ಸಮ್ಮರಿ, ಚಾಪ್ಟರ್ 6 ಇದು ಲಾಸ್ಟ್ ಇದು ಸಮ್ಮರಿ. ಅಡ್ವಾನ್ಸಿಂಗ್ ಅಷ್ಟಾಂಗ ಯೋಗ, ಸಮಾಬುದ್ಧಿ ವಿಶಿಷ್ಯತೆ, ಸ್ಟೇಜಸ್ ಆಫ್ ಅಷ್ಟಾಂಗ ಯೋಗ ಪ್ರಾಕ್ಟೀಸ್, ರಹಸಿ ಸ್ಥಿತ, ವೈ ಕಂಟ್ರೋಲ್ ಮೈಂಡ್, ಅಭ್ಯಾಸೇನ ತು ಕೌಂತೆಯ, ಡೆಸ್ಟಿನೇಷನ್ ಆಫ್ ಅನ್ಸಕ್ಸಸ್ಫುಲ್ ಯೋಗಿ, ಸುಚಿನಾಂ ಶ್ರೀಮತಾಂ ಗೇಹೆ, ಭಕ್ತಿ ಯೋಗದ ಆಲ್ಮೋಸ್ಟ್ ಯುಕ್ತಾತ್ಮ ಮತ. ಓಕೆ, ಈಗ 7ನೇ ಅಧ್ಯಾಯಕ್ಕೆ ಬರುವ. ಜ್ಞಾನ ವಿಜ್ಞಾನ ಯೋಗ, ನಾಲೆಜ್ ಆಫ್ ದಿ ಅಬ್ಸಲ್ಯೂಟ್. ಆಚಾರ್ಯರು ಎಂತ ಹೇಳ್ತಾರೆ ಅಂದ್ರೆ, ಈ ಎಂತ ಹೇಳುದು, ಸೋ ಕಾಲ್ಡ್ ಕಲಿತೇವಲ್ಲ ನಾವು, ಮೆಟೀರಿಯಲ್ ಕಲಿತೇವಲ್ಲ, ಅದು ಜ್ಞಾನ ಅಂತೆ. ವಿಜ್ಞಾನ ಅಂದ್ರೆ ವೇದಿಕ್ ಅಂದ್ರೆ ಕೃಷ್ಣನ ಬಗ್ಗೆ ಕಲಿಯುವುದಕ್ಕೆ ವಿಜ್ಞಾನ ಅಂತ ಹೇಳ್ತಾರೆ. ನಿಜವಾದ ಆಚಾರ್ಯರು ಹಾಗೆ ವಿವರಿಸ್ತಾರೆ. ಓಕೆ, ಮತ್ತೆ ಇದು ಹೇಗಂದ್ರೆ ಫಸ್ಟ್ 6 ಚಾಪ್ಟರ್ಸ್ ಕರ್ಮಯೋಗದಿಂದ ಹೇಗೆ ಕೃಷ್ಣನನ್ನು ಪ್ಲೀಸ್ ಮಾಡುವುದು, ಮತ್ತೆ ಮಿಡ್ಲಿದು 7 to 12 ಚಾಪ್ಟರ್ಸ್ ಭಕ್ತಿ ಯೋಗದ ಬಗ್ಗೆ, ಮತ್ತೆ ಲಾಸ್ಟ್ 13 to 18 ಚಾಪ್ಟರ್ ಜ್ಞಾನದಿಂದ ಹೇಗೆ ಕೃಷ್ಣನನ್ನು ಪಡೆಯುವುದಂತ. ಹಾಗಾಗಿ ಆಚಾರ್ಯ ಹೇಳ್ತಾರೆ, ಈಗ ಕೇಕಲ್ಲಿ ಕ್ರೀಮ್ ಬರ್ತದಲ್ಲ, ಮಿಡ್ಲಲ್ಲಿ ಮೇಲೆ ಒಂದು ಪೀಸ್ ಕೆಳಗೆ ಒಂದು ಪೀಸ್, ಅದು ಕ್ರೀಮ್ ಇದಂತೆ. 7 to 12 ಚಾಪ್ಟರ್ಸ್. ಮತ್ತೆ ಈಗ ಫಸ್ಟ್ ಇದಕ್ಕೆ ಬರುವ. ಆಕ್ಚುಲಿ ಕೃಷ್ಣ ಅವನ ಹಾರ್ಟ್ ಅನ್ನು ರಿವೀಲ್ ಮಾಡಿದ್ದಾನೆ ಅರ್ಜುನನಿಗೆ, ಗೊತ್ತಾಯ್ತಾ? ಈ 7 to 12 ಚಾಪ್ಟರ್ಸ್ ಅಲ್ಲಿ ಅವನ ಹಾರ್ಟ್ ಅನ್ನು ರಿವೀಲ್ ಮಾಡಿದ್ದಾನೆ. ಹಾಗಾಗಿ ತುಂಬಾ ಒಳ್ಳೆ ಚಾಪ್ಟರ್ಸ್ ಎಲ್ಲ. ಮತ್ತೆ ಈ ಶ್ಲೋಕ ನಮ್ಮ ಆಚಾರ್ಯರು ಅವರಿಗೆ ತುಂಬಾ ಇಷ್ಟ. ಇದಕ್ಕೆ AC ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ಅವರು ಎಲ್ಲಿ ಹೋದ್ರು ಕೂಡ ಆಗ ಈ ಶ್ಲೋಕ ಮಾಡ್ತಿದ್ರು. ಅಂದ್ರೆ ಅವರು ಹೇಳ್ತಿದ್ರು, ಇದು ಶ್ಲೋಕ ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್ ಅಂತ ಆಚಾರ್ಯರು ಹೇಳ್ತಾ ಇದ್ರು. ಹಾಗಾಗಿ ಇದರ ಬಗ್ಗೆ ಸ್ವಲ್ಪ ಜಾಸ್ತಿಯಾಗಿ ನಾನು ಸ್ವಲ್ಪ ವಿವರಣೆ ಮಾಡ್ತೇನೆ. ಶ್ರೀ ಭಗವಾನ್ ಉವಾಚ, ಮಯ್ಯಾಸಕ್ತ ಮನಾ ಪಾರ್ಥ ಯೋಗಂ ಯುಂಜಂ ಮದಾಶಯ, ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತತ್ ಶೃಣು. ನೋಡಿ, ಕೃಷ್ಣ ಹೇಳ್ತಿದ್ದಾನೆ ತತ್ ಶೃಣು, ಕೇಳ್ಬೇಕಂತೆ. ಹಾಗಾಗಿ ಶ್ರವಣ, ಈಗ ನವವಿಧ ಭಕ್ತಿಯಲ್ಲಿ ಶ್ರವಣ ಮೇನ್ ಅಂತೆ. ಹಾಗಾಗಿ ಆಚಾರ್ಯ ಹೇಳ್ತಾರೆ, ಈಗ ನಮ್ಗೆ ಕೃಷ್ಣನ ನೋಡ್ಲಿಕ್ಕೆ ಆಗುದಿಲ್ಲ, ಹಾಗಾಗಿ ನಾವು ಕೇಳ್ಬೇಕಂತೆ. ಯಾವ್ದೆಲ್ಲ ಕೇಳ್ಬೇಕು? ಭಗವದ್ಗೀತಾ, ಭಾಗವತಂ, ಮತ್ತೆ ನಾವು ಜಪ ಮಾಡೋದನ್ನು ಕೇಳ್ಬೇಕು, ಮತ್ತೆ ಕೀರ್ತನೆಯನ್ನು ಕೇಳ್ಬೇಕಂತೆ. ತತ್ ಶೃಣು, ಕೃಷ್ಣ ಹೇಳ್ತಿದ್ದಾನೆ ತತ್ ಶೃಣು. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್. ಭಕ್ತಿಯಲ್ಲಿ ಪ್ರೋಗ್ರೆಸ್ ಆಗ್ಲಿಕ್ಕೆ ಯಾರಿಗೆ ಒಂದು ಕೇಳುವ ಒಂದು ಕುತೂಹಲ ಉಂಟಾ, ಅವ ಪ್ರೋಗ್ರೆಸ್ ಆಗ್ತಾನಂತೆ ಭಕ್ತಿಯಲ್ಲಿ. ಹಾಗಾಗಿ ಕೃಷ್ಣ ಕೂಡ ಇಲ್ಲಿ ಅರ್ಜುನನ್ಗೆ ಹೇಳ್ತಾನೆ ತತ್ ಶೃಣು. ಓಕೆ, ಮಯ್ಯ ಅಂದ್ರೆ, ಮಯ್ಯದ ಅರ್ಥ ಎಂತ ಅಂದ್ರೆ ನನ್ನಲ್ಲಿ. ಕೃಷ್ಣ ಹೇಳುದು ನನ್ನಲ್ಲಿ. ಆಸಕ್ತ ಅಂದ್ರೆ ಅಟ್ಯಾಚ್ಮೆಂಟ್. ಈಗ ನಮ್ದು ಅಟ್ಯಾಚ್ಮೆಂಟ್ ಯಾವ್ದಕ್ಕಾಗಿದೆ? ಆಚಾರ್ಯ ಹೇಳ್ತಾರೆ, ಫಸ್ಟಿಗೆ ನಮ್ಮ ಇಂದ್ರಿಯ ಭೋಗದಲ್ಲಿ, ಮತ್ತೆ ನಮ್ದು ಫ್ಯಾಮಿಲಿ, ಮತ್ತೆ ನಮ್ದು ಸೊಸೈಟಿ, ಮತ್ತೆ ನಮ್ದು ರಾಜ್ಯ, ಸೊಸೈಟಿ ಆದ್ಮೇಲೆ ಜಿಲ್ಲೆ, ಮತ್ತೆ ನಮ್ದು ರಾಜ್ಯ, ಮತ್ತೆ ನಮ್ದು ದೇಶ. ಹೀಗೆ ನಮ್ದು ಅಟ್ಯಾಚ್ಮೆಂಟ್ ಉಂಟಂತೆ. ಆಚಾರ್ಯ ಹೇಳ್ತಾರೆ, ಫಸ್ಟ್ ಒನ್ ಈಸ್ ಸೆಲ್ಫಿಶ್ನೆಸ್ ಅಂಡ್ ಲೇಟರ್ ಈಸ್ ಎಕ್ಸ್ಟೆಂಡೆಡ್ ಸೆಲ್ಫಿಶ್ನೆಸ್. ಅಂದ್ರೆ ಅದು ಕೂಡ ಒಂದು ಟೈಪ್ ಸೆಲ್ಫಿಶ್ನೆಸ್. ಹಾಗಾಗಿ ಆಚಾರ್ಯ ಹೇಳ್ತಾರೆ, ನಾವು ಇದನ್ನ ಅಟ್ಯಾಚ್ಮೆಂಟ್ ಕೃಷ್ಣನಿಗೆ ಹಾಕ್ಬೇಕು. ಸಿಂಪಲ್. ಯಾವ್ದು ನಮ್ದು ಅಟ್ಯಾಚ್ಮೆಂಟ್ ಉಂಟಾ ಅದು ನಾವು ಡ್ಯೂಟಿಫುಲ್ ಮಾಡ್ಬೇಕಂತ. ಈಗ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಇದೆಲ್ಲ ನಾವು, ಮತ್ತೆ ನಮ್ದು ಸೊಸೈಟಿ ರೆಸ್ಪಾನ್ಸಿಬಿಲಿಟಿ, ಮತ್ತೆ ನಮ್ಮ ಜಿಲ್ಲೆದು ರೆಸ್ಪಾನ್ಸಿಬಿಲಿಟಿ, ಮತ್ತೆ ನಮ್ಮ ರಾಜ್ಯದ ರೆಸ್ಪಾನ್ಸಿಬಿಲಿಟಿ, ಮತ್ತೆ ನಮ್ಮ ಸಿಟಿ ಇಂಡಿಯಾ ಭಾರತೀಯರಾಗಿ ನಮ್ದು ರೆಸ್ಪಾನ್ಸಿಬಿಲಿಟಿ. ಇದು ಆಸ್ ಎ ಡ್ಯೂಟಿಫುಲ್ ನಾವು ಮಾಡ್ಬೇಕಂತೆ, ಜಸ್ಟ್ ಆಸ್ ಎ ಡ್ಯೂಟಿ.
ಆದ್ರೆ ಅಟ್ಯಾಚ್ಮೆಂಟ್ ಕೃಷ್ಣನಲ್ಲಿ ಇರ್ಬೇಕಂತೆ ಆಚಾರ್ಯ ಹೇಳ್ತಾರೆ. ಓಕೆ, ಮತ್ತೆ ಆಚಾರ್ಯ ಇಲ್ಲಿ ಹೇಳ್ತಾರೆ ಹೇಗಂದ್ರೆ ತುಂಬಾ ಮಂದಿ ಈಗ ತುಂಬಾ ಮಂದಿ ಭಾರತದಲ್ಲಿ ಸಾವಿರಕ್ಕಂತೂ ಜಾಸ್ತಿ ಮಂದಿ ಈ ಭಗವದ್ಗೀತೆಯನ್ನು ಬರೆದಿದ್ದಾರೆ. ಅವರೆಲ್ಲ ಮಿಸ್ ಇಂಟರ್ಪ್ರಿಟೇಷನ್ ಮಾಡಿದ್ದಾರೆ, ಅಂದ್ರೆ ತಪ್ಪು ತಪ್ಪು ಬರೆದಿದ್ದಾರೆ. ಎಂತ ಹೇಳಿದ್ದಾರೆ ಅಂದ್ರೆ ನಾವು ಕೃಷ್ಣನ ಒಳಗಿನ ಕೃಷ್ಣನನ್ನು ಪೂಜಿಸ್ಬೇಕಂತೆ. ಮತ್ತೆ ಕೃಷ್ಣ ಕಾಣ್ತಾನಲ್ಲ ಸ್ವತಃ, ಅದನ್ನು ಪೂಜಿಸಬಾರ್ದಂತೆ, ಅದು ಸಾಯ್ತದಂತೆ. ಆಚಾರ್ಯ ಹೇಳ್ತಾರೆ ಅವರು ಮೂಢರು. ಯಾಕೆಂದ್ರೆ ಕೃಷ್ಣಂದು ಒಳಗೆ ಹೊರಗು ಎಲ್ಲ ಒಂದೇ. ಕೃಷ್ಣಂದು ಸಚಿದಾನಂದ ವಿಗ್ರಹ, ನಮಗೆ ಭೌತಿಕ ಇದಲ್ಲ, ದೇಹ ಅಲ್ಲ. ನಮ್ದು ಹೇಗಂದ್ರೆ ನಮ್ದು ದೇಹ ಚೇಂಜ್ ಆಗಿರ್ತದೆ, ಮತ್ತೆ ನಾವು ಸತ್ತ ಮೇಲೆ ನಮ್ಮನ್ನು ಸುಟ್ಟೇವೆ. ಆದ್ರೆ ಕೃಷ್ಣಂದು ಹಾಗೆ ದೇಹ ಅಲ್ಲ. ಹಾಗಾಗಿ ಅವರೆಲ್ಲರೂ ಎಂತ ಆಚಾರ್ಯ ಹೇಳ್ತಾರೆ ಮೂಢರು ಅಂದ್ರೆ ಅವರಿಗೆ ಕೃಷ್ಣನ ಬಗ್ಗೆ ಏನೂ ತಿಳಿಲ್ಲ. ಹಾಗಾಗಿ ಎಂತೆಂತ ಬರೀತಾರೆ ಅಂತ ಆಚಾರ್ಯ ಹೇಳ್ತಾರೆ. ಇದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಈಗ ಸಪೋಸ್ ನಾನೊಂದು ಗ್ಲಾಸ್ ಒಂದು ನೀರು ಬೇಕು, ಒಂದು ಗ್ಲಾಸ್ ನೀರು ಬೇಕಂತ ಹೇಳಿದ್ರೆ ನಾನೊಬ್ಬ ಮನುಷ್ಯ, ಗೊತ್ತಾಯ್ತಾ? ನಾನೊಬ್ಬ ಮನುಷ್ಯ, ನನಗೆ ನೀರು ಬೇಕು ಕುಡಿಲಿಕ್ಕೆ. ಹಾಗಾಗಿ ನಾವೆಂತ ಮಾಡ್ಬೇಕಂದ್ರೆ ನಾವು ಅದನ್ನು ಸಪ್ಲೈ ಮಾಡ್ಬೇಕು. ಅದೇ ರೀತಿ ಕೃಷ್ಣ ಕೂಡ ಒಂದು ಮನುಷ್ಯ. ಜನರು ಇದನ್ನು ತುಂಬಾ ತಪ್ಪು ಅರ್ಥ, ಅಂದ್ರೆ ನಿರಾಕಾರಿ, ಕೃಷ್ಣನಿಗೆ ರೂಪ ಇಲ್ಲ, ಇದೆಲ್ಲ ತಪ್ಪು. ಆಚಾರ್ಯರು ಇಲ್ಲಿ ನೇರವಾಗಿ ಹೇಳಿದ್ದಾರೆ ಭಾವಾರ್ಥದಲ್ಲಿ. ಮತ್ತೆ ಆಚಾರ್ಯ ಇದಕ್ಕೆ ಹೇಗೆ ಉದಾಹರಣೆ ಕೊಡ್ತಾರೆ ಅಂದ್ರೆ ಈಗ ಸಪೋಸ್ ಒಂದು ಹುಡುಗಿ, ಆ ಹುಡುಗಿಗೆ ಎಂತ ಆಗ್ತದೆ ಅಂದ್ರೆ ಅವಳಿಗೆ ಒಂದು ಅವಳು ಕಲಿಯುವಾಗ ಒಂದು ಎಫ್ಐಆರ್ ಇರ್ತದೆ. ಎಫ್ಐಆರ್ ಇದ್ದ ಮೇಲೆ ಮತ್ತೆ ಅವಳಿಗೆ ಮನೆಯವರು ಎಂತ ಮಾಡ್ತಾರೆ ಅಂದ್ರೆ ಅವಳಿಗೆ ಒಂದು ನೋಡಿ ಮದುವೆ ಮಾಡ್ತಾರೆ. ಮದುವೆ ಮಾಡಿದ ಮೇಲೆ ಅವಳು ಗಂಡನ ಹತ್ರ ಕರೆಕ್ಟ್ ಆಗಿರ್ತಾಳೆ. ಅಂದ್ರೆ ಎಂತ ಹೇಳುದಂದ್ರೆ ಯಾವುದೇ ಒಂದು ಇದಿಲ್ಲ, ಕರೆಕ್ಟ್ ಆಗಿ ಅವಳು ಡ್ಯೂಟಿ ಮಾಡ್ತಿದ್ದಾಳೆ, ಮತ್ತೆ ಒಬಿಡಿಯಂಟ್ ಆಗಿದ್ದಾಳೆ ಗಂಡನಿಗೆ. ಆದರೆ ಆಚಾರ್ಯ ಹೇಳ್ತಾರೆ, ಹರೇ ಕೃಷ್ಣ, ಡಿಸಿಪ್ಲಿನ್ ಮೇಂಟೈನ್ ಮಾಡಿ. ಮ್ಯೂಟ್ ಮಾಡಿ ಎಲ್ಲರೂ ದಯವಿಟ್ಟು, ಪ್ಲೀಸ್. ಸೌಂಡ್ ಬರ್ತಾ ಉಂಟು, ದಯವಿಟ್ಟು ಎಲ್ಲರೂ ಮ್ಯೂಟ್ ಮಾಡಿ. ನಿಮ್ ಬ್ಯಾಕ್ ಗ್ರೌಂಡ್ ಸೌಂಡ್ ಬರ್ತಾ ಉಂಟು. ಓಕೆ. ಹಾಗಾಗಿ ಆಚಾರ್ಯ ಎಂತ ಹೇಳ್ತಾರೆ ಅಂದ್ರೆ ಆ ಹುಡುಗಿ ಕರೆಕ್ಟ್ ಅವಳದು ಡ್ಯೂಟಿ ಮಾಡ್ತಿದ್ದಾಳೆ, ಮತ್ತೆ ಗಂಡನಂತ ಒಬಿಡಿಯಂಟ್ ಇದ್ದಾಳೆ. ಆದರೆ ಅವಳಿಗೆ ಹೇಗೆ ಅಂದ್ರೆ ಅವಳಿಗೆ ಅವಳ ಬಾಯ್ ಫ್ರೆಂಡ್ ಒಟ್ಟಿಗೆ ಅದು ಅವಳಿಗೆ ನೆನಪು ಬರ್ತಾ ಇರ್ತದೆ. ಅವಳು ಅಲ್ಲಿ ಡ್ಯೂಟಿ ಮಾಡಿದ್ರು ಕೂಡ ಅದು ಅವಳಿಗೆ ನೆನಪು ಬರ್ತದೆ. ಅದೇ ರೀತಿ ಆಚಾರ್ಯ ಹೇಳ್ತಾರೆ, ನಾವು ಕೂಡ ನಮ್ದು ಡ್ಯೂಟಿ ಎಲ್ಲ ಮಾಡ್ಬೇಕಂತೆ. ಆದ್ರೆ ಕೃಷ್ಣ ಹೇಗೆ ಆ ಹುಡುಗಿಗೆ ಅವಳ ಬಾಯ್ ಫ್ರೆಂಡ್ ನೆನಪು ಬರ್ತಾನೆ, ಅದೇ ರೀತಿ ನಮ್ಗೆ ಕೂಡ ಎಂತ ಹೇಳುದು ಕೃಷ್ಣನ ನೆನಪು ಬರ್ಬೇಕಂತೆ. ನಾವು ಯಾವುದೇ ಕೆಲಸ ಮಾಡಿ ಆದ್ರೆ ಕೃಷ್ಣನ ಸ್ಮರಣೆ ನಿರಂತರವಾಗಿರ್ಬೇಕಂತೆ. ಹಾಗಾಗಿ ಆಚಾರ್ಯ ಇದನ್ನು ಹೇಳ್ತಾರೆ. ಮತ್ತೆ ಇಲ್ಲಿ ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ, ನೀನು ಆ ಕ್ಷತ್ರಿಯನಾಗಿ ನೀನು ಯುದ್ಧ ಮಾಡಲೇಬೇಕು. ಇದು ನಿನ್ನ ಕೆಲಸ, ಯುದ್ಧ ಮಾಡುವ ಕ್ಷತ್ರಿಯರ ಕೆಲಸ. ಹಾಗಾಗಿ ನೀನು ಯುದ್ಧ ಮಾಡು ಅಂತ ಹೇಳ್ತಾರೆ. ಮತ್ತೆ ಆಚಾರ್ಯರು ಎಲ್ಲಕ್ಕೆ ಒಂದು ಒಳ್ಳೆ ಉದಾಹರಣೆ ಕೊಡ್ತಾರೆ. ಹೇಗೆ ಅಂದ್ರೆ ಇದು ಅಮೆರಿಕದ ಉದಾಹರಣೆ ಕೊಡ್ತಾರೆ. ಅಮೆರಿಕದಲ್ಲಿ ಹೇಗೆಂದ್ರೆ ಅಲ್ಲಿ ಅವ್ರದ್ದು ಡ್ರಾಫ್ಟಿಂಗ್ ಬೋರ್ಡ್ ಎಂತ ಅಂದ್ರೆ ಎಲ್ಲರನ್ನೂ ಆರ್ಮಿಗೆ ಸೇರ್ಲಿಕ್ಕೆ ಇದು ಎಂತ ಅಂದ್ರೆ ಫೋರ್ಸ್ ಮಾಡ್ತದೆ. ಹಾಗಾಗಿ ಆಚಾರ್ಯ ಹೇಳ್ತಾರೆ, ಒಬ್ಬನನ್ನು ಈಗ ಅವೊಂದು ಕ್ಷತ್ರಿಯ ಅವನಿಗೆ ಎಂತ ನೇಚರ್ ಇಲ್ಲದಿದ್ರೆ ಅವ ಸೇರಿ ಪ್ರಯೋಜನ ಇಲ್ಲ. ಆಚಾರ್ಯ ಹೇಳ್ತಾರೆ ಇದು ಆಕ್ಚುಲಿ ಸರಿಯಲ್ಲ ಅಂತ ಆಚಾರ್ಯರು ಇದನ್ನು ಹೇಳ್ತಾರೆ. ಮತ್ತೆ ಆಚಾರ್ಯರು ಇದ್ರಲ್ಲಿ ಎಂತ ಹೇಳ್ತಾರೆ ಅಂದ್ರೆ ಆಚಾರ್ಯರು ಈಗ 4 ವರ್ಣ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಬ್ರಾಹ್ಮಣನಿಗೆ ತಲೆ ಅಂತ ವಿವರಿಸಿದ್ದಾರೆ, ಮತ್ತೆ ಕ್ಷತ್ರಿಯನಿಗೆ ಕೈ ಅಂತ ವಿವರಿಸಿದ್ದಾರೆ, ಮತ್ತೆ ವೈಶ್ಯನಿಗೆ ಹೊಟ್ಟೆ ಅಂತ ವಿವರಿಸಿದ್ದಾರೆ, ಶೂದ್ರನಿಗೆ ಕಾಲ ಅಂತ ವಿವರಿಸಿದ್ದಾರೆ. ಇದು ಜನ್ಮದಿಂದ ಬರುವುದಲ್ಲ, ಅವನ ವೃತ್ತಿಯಿಂದ ಬರುವುದು. ಹಾಗಾಗಿ ಆಚಾರ್ಯ ಹೇಳ್ತಾರೆ, ಯಾರು ಜಾಸ್ತಿ ಇಂಟೆಲಿಜೆಂಟ್ ಇದ್ದಾರೆ ಅವರು ಬ್ರಾಹ್ಮಣ ಅಂತೆ, ಮತ್ತೆ ಅದಕ್ಕಿಂತ ಸ್ವಲ್ಪ ಬುದ್ಧಿ ಕಡಿಮೆ ಇದ್ರೆ ಅವ ಕ್ಷತ್ರಿಯ ಅಂತೆ. ಹಾಗಾಗಿ ಈ ಟೈಪಲ್ಲಿ ಯಾವಾಗ ಮಾಡ್ತೇವೆ ಆಗ ಎಲ್ಲವೂ ಬ್ಯಾಲೆನ್ಸ್ ಇರ್ತದೆ ಅಂತ ಆಚಾರ್ಯರು ಹೇಳ್ತಾರೆ. ಮತ್ತೆ ಹೇಳ್ತಾರೆ ಈಗ ಎಂತಂದ್ರೆ ಎಲ್ಲ ಇದು ದೇಶಗಳು ಅವರು ತುಂಬಾ ಪ್ರೈಡ್ ಅಲ್ಲಿದ್ದಾರೆ, ಅಂದ್ರೆ ಒಂದು ಅಹಂಕಾರದಲ್ಲಿದ್ದಾರೆ, ಅವರ ಸೈಂಟಿಫಿಕ್ ಅಡ್ವಾನ್ಸ್ಮೆಂಟ್. ಆದ್ರೆ ಆಚಾರ್ಯ ಹೇಳ್ತಾರೆ
ಈಗ ಅವರಿಗೆ ಆ ಒಂದು ಸೊಸೈಟಿನ ಆರ್ಗನೈಸ್ ಮಾಡ್ಲಿಕ್ಕೆ ಗೊತ್ತಿಲ್ಲದಿದ್ರೆ ಈ 4 ವರ್ಣ ಅವರು ಮೂಢರಂತ ಆಚಾರ್ಯರು ಇಲ್ಲಿ ವಿವರಿಸ್ತಾರೆ. ಮತ್ತೆ ಕೃಷ್ಣ ಭಗವದ್ಗೀತೆಯಲ್ಲಿ ಕೂಡ ಹೇಳ್ತಾನೆ, ಚತುರ್ವರ್ಣ್ಯ ಮಾಯಾಶಿಷ್ಟಂ ಗುಣಕರ್ಮ ವಿಭಾಗಶ. ಅಂದ್ರೆ ಈ 4 ವರ್ಣಗಳು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಇದು ಹೇಗಿತ್ತಂದ್ರೆ ಮುಂಚಿನ ಕಾಲದಲ್ಲಿ ಈಗ ಒಬ್ಬ ಹುಡುಗ ಮಗು ಹುಟ್ಟಿದ್ರೆ ಅವನನ್ನು ಗುರುಕುಲಕ್ಕೆ ಕಳಿಸೋದು. ಗುರುಕುಲದಲ್ಲಿ ಅವನಿಗೆ 25 ವರ್ಷ ಟ್ರೈನಿಂಗ್ ಉಂಟು. ಆ ಗುರುಕುಲದಲ್ಲಿ ಹೇಗೆ ಅಂದ್ರೆ ಅವನ ಗುರು ನೋಡ್ತಾನೆ, ಅವನಿಗೆ ಬ್ರಾಹ್ಮಣ ಕ್ವಾಲಿಟಿ ಇದ್ರೆ ಅವ ಬ್ರಾಹ್ಮಣ, ಮತ್ತೆ ಕ್ಷತ್ರಿಯ ಕ್ವಾಲಿಟಿ ಇದ್ರೆ ಕ್ಷತ್ರಿಯ, ಮತ್ತೆ ವೈಶ್ಯ ಕ್ವಾಲಿಟಿ ಇದ್ರೆ ವೈಶ್ಯ. ವೈಶ್ಯ ಅಂದ್ರೆ ಕೃಷಿ ಗೋರಕ್ಷ. ಮತ್ತೆ ಈ 3 ಕ್ವಾಲಿಟಿ ಇಲ್ಲದಿದ್ರೆ ಅವ 3ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಶೂದ್ರ. ಹಾಗಾಗಿ ಜನ್ಮದಿಂದ ಬರುವುದಲ್ಲ. ಜನರೆಲ್ಲ ಇದನ್ನು ತಪ್ಪು ತಿಳ್ಕೊಂಡಿದ್ದಾರೆ. ಆಚಾರ್ಯ ಇದನ್ನು ಇದರಲ್ಲಿ ಈ ಭಾವಾರ್ಥದಲ್ಲಿ ಒತ್ತಿ ಹೇಳಿದ್ದಾರೆ. ಮತ್ತೆ ಆಚಾರ್ಯ ಹೇಳ್ತಾರೆ ಹೇಗೆಂದ್ರೆ ಯಾವುದಂದ್ರೆ ಈಗ 4 ವರ್ಣಗಳ ವಿಷಯ ಮೇನ್ ಕಾನ್ಸೆಪ್ಟ್ ಎಂತ ಅಂದ್ರೆ ಕೃಷ್ಣನನ್ನು ಅರ್ಥ ಮಾಡುದು. ನೀವು ಯಾವುದೇ ಕೆಲಸ ಮಾಡಿ, ಈಗ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಮಿಡ್ಲ್ ಅಲ್ಲಿ ಕೃಷ್ಣ. ಹಾಗಾಗಿ ಆಚಾರ್ಯ ಹೇಳ್ತಾರೆ. ಮತ್ತೆ ಈಗ ಎಂತ ಅಂದ್ರೆ ಜನರು ಎಲ್ಲ ಈ ಎತ್ತಿನ ಗಾಡಿಗೆ ಕುದುರೆನ ಹಾಕ್ತಾ ಇದ್ದಾರೆ. ಆಕ್ಚುಲಿ ಕುದುರೆನ ಹಾಕಬಾರ್ದು, ಎತ್ತನ ಹಾಕ್ಬೇಕು. ಹಾಗಾಗಿ ಜನರು ತುಂಬಾ ಅಂದ್ರೆ ಅದಕ್ಕೆ ಎಕ್ಸಾಂಪಲ್ ಕೊಡ್ತಾರೆ. ಜನರಿಗೆ ಎಂತ ಮಾಡ್ಬೇಕಂತ ಗೊತ್ತಿಲ್ಲ. ಆಚಾರ್ಯ ಹೇಳ್ತಾರೆ ಎಲ್ಲ ಪೊಲಿಟಿಷಿಯನ್ ಅವರು ಆಕ್ಚುಲಿ ಕ್ಷತ್ರಿಯ ಕ್ವಾಲಿಫಿಕೇಶನ್ ಇಲ್ಲ. ಹಾಗಾಗಿ ನಮ್ಮ ಈ ದೇಶದಲ್ಲಿ ಪೀಸ್ ಅನ್ನೋದಿಲ್ಲ. ಯಾವಾಗ ಪೊಲಿಟಿಷಿಯನ್ ಅವರು ಕ್ಷತ್ರಿಯದು ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಫಾಲೋ ಮಾಡ್ತಾರೆ ಮತ್ತೆ ಆ ವಿದ್ಯೆ ಕಲಿತಾರೆ, ಆಗ ಎಲ್ಲವೂ ಕರೆಕ್ಟ್ ಆಗ್ತದೆ ಆಚಾರ್ಯ ಹೇಳ್ತಾರೆ. ಆಗ ನಿಜವಾದ ನಮಗೆ ಶಾಂತಿ ಸಿಗ್ತದೆ ಅಂತ ಆಚಾರ್ಯರು ಇಲ್ಲಿ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಆದುದರಿಂದ ಕೃಷ್ಣ ಪ್ರಜ್ಞೆ ಎಂತ ಮಾಡ್ತಾ ಉಂಟು, ಈಗ ನಮ್ದು ಇಸ್ಕಾನ್ ಸಂಸ್ಥೆ ಎಂತ ಮಾಡ್ತಾ ಉಂಟು, ಎಲ್ಲರನ್ನು ಟ್ರೈನ್ ಮಾಡಿ ಆ ಬ್ರಾಹ್ಮಣನಾಗಿ ಮಾಡ್ತಾ ಉಂಟು, ಆ ಬ್ರಾಹ್ಮಿನಿಕಲ್ ಕ್ವಾಲಿಟಿ ಕೊಡ್ತಾ ಉಂಟು. ಹಾಗಾಗಿ ಆಚಾರ್ಯ ಹೇಳ್ತಾರೆ ಇದು ತುಂಬಾ ಇಂಪಾರ್ಟೆಂಟ್. ಕೃಷ್ಣ ಪ್ರಜ್ಞೆಯು ಈ ಪ್ರೆಸೆಂಟ್ ಈ ಸೊಸೈಟಿಯಲ್ಲಿ ತುಂಬಾ ಇಂಪಾರ್ಟೆಂಟ್. ಆಚಾರ್ಯ ಹೇಳ್ತಾರೆ ಈಗ ನಮ್ಗೆ ಫುಡ್, ಕ್ಲೋದಿಂಗ್, ಶೆಲ್ಟರ್ ಅಂದ್ರೆ ನಮ್ದು ಆಹಾರ, ಮತ್ತೆ ನಮ್ದು ಬಟ್ಟೆ, ಮತ್ತೆ ನಮ್ಗೆ ಇರ್ಲಿಕ್ಕೆ ಜಾಗ, ಈ 3 ಆಕ್ಚುಲಿ ಇದು ಅಗತ್ಯವಾದ ವಿಷಯ 3 ಕೂಡ. ಹಾಗಾಗಿ ಆಚಾರ್ಯ ಹೇಳ್ತಾರೆ ಕೃಷ್ಣ ಪ್ರಜ್ಞೆ ಕೂಡ ತುಂಬಾ ಅಗತ್ಯವಾದ ವಿಷಯ. ಯಾಕೆಂದ್ರೆ ನಾವು ಜನರನ್ನು ಟ್ರೈನ್ ಮಾಡಿ ಅವರಿಗೆ ಬ್ರಾಹ್ಮಿನಿಕಲ್ ಕ್ವಾಲಿಟೀಸ್ ಕೊಡ್ತಾ ಇದ್ದೇವೆ. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಅಂತ ಆಚಾರ್ಯ ಹೇಳ್ತಾರೆ. ಮತ್ತೆ ಆಚಾರ್ಯರು ಒಮ್ಮೆ ಜಪಾನಿಗೆ ಟೋಕಿಯೋದಲ್ಲಿ ಹೋಗುವಾಗ ಜಪಾನಲ್ಲಿ ಆಗ ಒಬ್ಬ ಗವರ್ನರ್ ಸೆಕ್ರೆಟರಿಯನ್ನು ಭೇಟಿಯಾದ್ರು. ಮತ್ತೆ ಅವನ ಹತ್ರ ಹೋಗಿ ಇವರು ವಿನಂತಿ ಮಾಡಿದರು, ನೀವು ಇದು ಒಂದು 45 ವರ್ಷ ಮುಂಚೆ ನೀವು ನಮ್ಗೆ ಈ ನಮ್ಮ ಕೃಷ್ಣ ಪ್ರಜ್ಞೆ ಮೂವ್ಮೆಂಟ್ಗೆ ನೀವು ಪ್ರೋತ್ಸಾಹ ಮಾಡ್ಬೇಕಂತ. ಅದಕ್ಕೆ ಅವ ಹೇಳ್ತಾನೆ ನಾವು ಸೆಕ್ಯುಲರ್. ಆಚಾರ್ಯ ಹೇಳ್ತಾರೆ ಮತ್ತೆ ಅವ ಹೇಳ್ತಾನೆ ನಾವು ಈ ರಿಲಿಜಿಯಸ್ ಮೂವ್ಮೆಂಟ್ಗೆ ನಾವು ಕೋಆಪರೇಟ್ ಮಾಡುದಿಲ್ಲ ಅಂತ ಅವ ಹೇಳ್ತಾನೆ. ಅದಕ್ಕೆ ಆಚಾರ್ಯ ಹೇಳ್ತಾರೆ ಅವರು ಅಂದ್ರೆ ಈ ಕೃಷ್ಣ ಪ್ರಜ್ಞೆಯನ್ನು ಕೂಡ ಈ ಒಂದು ಧಾರ್ಮಿಕ ಸಂಸ್ಥೆ ಅಂತ ಎಣಿಸಿದ್ದಾರೆ. ನಮ್ದು ಹಾಗೆಲ್ಲ. ಈ ಇಸ್ಕಾನ್ ಅನ್ನೋದು ಇದು ಅಗತ್ಯವಾದ ಎಂತಂದ್ರೆ ಜನರಿಗೆ ಒಂದು ಎಂತ ಹೇಳುದು, ಜನರು ಆ ಒಂದು ಕೃಷ್ಣ ಪ್ರಜ್ಞೆ ಇಲ್ಲದೆ ಎಲ್ಲ ವಿಚಲಿತರಾಗಿದ್ದಾರೆ. ನಾವು ಅದನ್ನು ಕೊಡುದು. ಈಗ ನೋಡಿ ಎಲ್ಲ ದೇವಸ್ಥಾನದಲ್ಲಿ ನೋಡಿ, ನಮ್ಮ ದೇವಸ್ಥಾನದಲ್ಲಿ ನೋಡಿ, ಉಳಿದ ದೇವಸ್ಥಾನದಲ್ಲೆಲ್ಲ ನಿಮ್ಗೆ ನೀವು ದೇವಸ್ಥಾನ ಹೋಗ್ತೀರಿ, ಕೈ ಮುಗಿತೀರಿ, ಬರ್ತೀರಿ. ನಮ್ಮ ದೇವಸ್ಥಾನದಲ್ಲಿ ಬೆಳಿಗ್ಗೆ ಭಾಗವತಂ ಕ್ಲಾಸ್, ಸಂಜೆ ಭಗವದ್ಗೀತೆ ಕ್ಲಾಸ್. ನಾವು ದೇವರ ಬಗ್ಗೆ ಹೇಳ್ತೇವೆ. ಹಾಗಾಗಿ ಇದು ನಿಜವಾದ ಒಂದು ಹೇಳುದು, ದೇವಸ್ಥಾನದಲ್ಲಿ ಆಕ್ಚುಲಿ ಹೀಗೆ ಇರ್ಬೇಕಂತೆ. ಆದ್ರೆ ಇದು ಎಲ್ಲಿ ಕೂಡ ಪಾಲನೆ ಇಲ್ಲ. ಆದ್ರೆ ನಾವು ಅದನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಆಚಾರ್ಯ ಹೇಳ್ತಾರೆ ಕೃಷ್ಣ ಪ್ರಜ್ಞೆಯು ನಿಜವಾದ ನೆಸೆಸಿಟಿ. ಹೇಗೆ ನಮ್ಗೆ ಆಹಾರ, ಬಟ್ಟೆ, ಮತ್ತೆ ನಮ್ಗೆ ಇರ್ಲಿಕ್ಕೆ ಜಾಗ ಹೇಗೆ ನೆಸೆಸಿಟಿಯಾ, ಅದೇ ರೀತಿ ಕೃಷ್ಣ ಪ್ರಜ್ಞೆ ಕೂಡ ನೆಸೆಸಿಟಿ ಅಂತ ಆಚಾರ್ಯರು ಹೇಳ್ತಾರೆ. ಓಕೆ, ಎಸ್. ಮತ್ತೆ ಆಚಾರ್ಯ ಹೇಳ್ತಾರೆ ಯೋಗ ಅಂದ್ರೆ ಕಾಪರೇಷನ್ ಅಂತೆ. ಯೋಗ ಅಂದ್ರೆ ಕಾಪರೇಷನ್. ಯಾರ ಹತ್ರ? ಭಗವಂತನೊಟ್ಟಿಗೆ ಕಾಪರೇಷನ್. ಎಸ್, ಓಕೆ. ಹಾಗಾಗಿ ದೇವೋತ್ತಮ ಪರಮೇಶ್ವರನು ಹೀಗೆ ಹೇಳಿದನು, ಪಾರ್ಥ, ನನ್ನಲ್ಲಿ ಆಸಕ್ತನಾದ ಮನಸ್ಸಿಂದ ನನ್ನೊಳಗೊಂಡ ಸಂಪೂರ್ಣ ಪ್ರಜ್ಞೆಯಲ್ಲಿ ಯೋಗಾಭ್ಯಾಸವನ್ನು ಮಾಡುವುದರಿಂದ ನೀನು ನನ್ನನ್ನು ಸಂಪೂರ್ಣವಾಗಿಯೂ ಸಂಶಯವಿಲ್ಲದಂತೆ ತಿಳಿದುಕೊಳ್ಳಬಹುದು. ಯಾರು ಕೃಷ್ಣನ ಬಗ್ಗೆ ಯೋಗಾಭ್ಯಾಸ ಮಾಡ್ತಾರೆ ಅವರಿಗೆ ಕಂಪ್ಲೀಟ್ ಅದು ಹೇಗೆ ಎನ್ನುವುದು ಕೇಳು. ಈಗ ಹೇಳ್ತಾನೆ ಕೃಷ್ಣ.
ಈಗ ನಾನು ಗುರುಜಿ ಅಲ್ಲಿ ಹಾ. ತಪಸ್ ಮಾಡ್ತಿರೋರ್ ಹೆಸರೇನು? ಯಾರು ತಪಸ್ಸು? ಲಾಸ್ಟ್ ಪಿಕ್ಚರ್ ಅಲ್ಲಿ ಒಬ್ರು ತಪಸ್ ಅಲ್ಲಲ್ಲ, ಅದು ಹೀಗೆ ಕೊಟ್ಟದ್ದು, ಅದು ಹೆಸರಿಲ್ಲ, ಅದು ಹೀಗೆ ಜಸ್ಟ್. ಓಕೆ. ಈಗ ನಾನು ನಿನಗೆ ಇಂದ್ರಿಯ ಗೋಚರವಾದ ಜ್ಞಾನವನ್ನು, ಆಧ್ಯಾತ್ಮಿಕ ಜ್ಞಾನವನ್ನು ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ಇದನ್ನು ತಿಳಿದುಕೊಂಡ ಮೇಲೆ ನೀನು ತಿಳಿದುಕೊಳ್ಳಬೇಕಾದದ್ದು ಏನೂ ಇರುವುದಿಲ್ಲ. ಈಗ ನಿಜವಾದ ಜ್ಞಾನ ಕೃಷ್ಣ ತಿಳಿಸ್ತಾನೆ. ಓಕೆ. ಮನುಷ್ಯಾನಾಂ ಸಹಸ್ರೇಷು ಕಶ್ಚಿದ್ ಯತತೆ ಸಿದ್ಧಯೇ ಯಥಾ ತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತಿ ತತ್ವತಃ. ಸಾವಿರಾರು ಜನರಲ್ಲಿ ಒಬ್ಬನು ಪರಿಪೂರ್ಣತೆಗಾಗಿ ಪ್ರಯತ್ನಿಸಬಹುದು. ಪರಿಪೂರ್ಣತೆಯನ್ನು ಸಾಧಿಸುವರಲ್ಲಿ ಒಬ್ಬನು ನನ್ನನ್ನು ನಿಜವಾಗಿ ಅರ್ಥ ಮಾಡಿಕೊಂಡಿದ್ದಾನೆ ಎಂದು ತಿಳಿ. ಅಂದ್ರೆ ಈಗ ಇದಕ್ಕೆ ಒಂದು ಉದಾಹರಣೆ ಹೇಗೆ ಅಂದ್ರೆ, ಈಗ ಒಂದು ಮ್ಯಾರಥಾನ್, ಈಗ ಬ್ಯಾಂಗ್ಳೂರಿದು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಒಂದು ಮ್ಯಾರಥಾನ್. ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಒಂದು 1 ಲಕ್ಷ ಜನ ಸೇರ್ಬೋದು. 1 ಲಕ್ಷ ಜನ ಅಲ್ಲಿ ಸೇರಿದ್ದಾರೆ. ಮತ್ತೆ ಅದರಲ್ಲಿ 1,000 ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಗೆಲ್ಲುವುದು ಎಷ್ಟು ಜನ? ಒಬ್ಬ ಫಸ್ಟ್ ಪ್ರೈಸ್ ಬರೋದು. ಹಾಗಾಗಿ ಆಚಾರ್ಯ ಹೇಳ್ತಾರೆ, ಪಾಪ್ಯುಲೇಷನ್ ಜಾಸ್ತಿ ಉಂಟು ಇಲ್ಲಿ ಬ್ಯಾಂಗ್ಳೂರಲ್ಲಿ, ಕೋಟಿಗಟ್ಟಲೆ ಉಂಟು. ಆದ್ರೆ ಅದರಲ್ಲಿ 1 ಲಕ್ಷ ಜನ ಬರ್ತಾರೆ, ಅದರಲ್ಲಿ 1,000 ಜನ ಪಾರ್ಟಿಸಿಪೇಟ್ ಮಾಡ್ತಾರೆ, ಒಬ್ಬ ಗೆಲ್ತಾನೆ. ಅದೇ ರೀತಿ ಕೃಷ್ಣ ಪ್ರಜ್ಞೆಯಲ್ಲಿ ಕೂಡ ಅಂತೆ, ಸಾವಿರಾರು ಜನರಲ್ಲಿ ಒಬ್ಬನು ಪರಿಪೂರ್ಣತೆ ಪ್ರಯತ್ನಿಸಬಹುದು. ಅಂದ್ರೆ ಕೃಷ್ಣ ಪ್ರಜ್ಞೆ ಅನ್ನೋದು ಆಚಾರ್ಯ ಹೇಳ್ತಾರೆ ವಜ್ರ ಇದ್ದಾಗೆ. ಹೇಗೆ ಅಂದ್ರೆ, ಈಗ ಮಂಗಳೂರಲ್ಲಿ ಬಂಗಾರದ ಅಂಗಡಿ 1000ಕ್ಕಿಂತ ಜಾಸ್ತಿ ಉಂಟು, ಅಲ್ಲೆಲ್ಲಿ ಉಂಟು. ಆದ್ರೆ ಡೈಮಂಡ್ ಅಂಗಡಿ ಒಂದು ಮಾತ್ರ ಇರುವುದು. ಮತ್ತೆ ಜನರು ಕೂಡ ಅಲ್ಲಿ ಎಂತ ಅಂದ್ರೆ ಲಿಮಿಟೆಡ್ ಹೋಗುದು, ಎಲ್ಲರೂ ಹೋಗುದಿಲ್ಲ. ಅಂದ್ರೆ ಅವರಿಗೆ ಒಂದು ಬಿಸ್ನೆಸ್ ಆದ್ರೆ ಸಾಕು ಅವರಿಗೆ ತಿಂಗಳಿಗೆ. ಹಾಗಾಗಿ ಕೃಷ್ಣ ಪ್ರಜ್ಞೆ ಕೂಡ ಹಾಗೆ ಅಂತ, ವಜ್ರ ಇದ್ದಾಗೆ. ಹಾಗಾಗಿ ಅದು ತುಂಬಾ ರೇರ್. ನೋಡಿ ಇಲ್ಲಿ ಹೇಳ್ತಾರೆ, ಮನುಷ್ಯನಾಂ ಸಹಸ್ರೇಷು, ಸಾವಿರಾರು ಜನರಲ್ಲಿ ಒಬ್ಬನು ಪರಿಪೂರ್ಣತೆಯಾಗಿ ಪ್ರಯತ್ನಿಸಬಹುದು. ಪರಿಪೂರ್ಣತೆ ಸಾಧಿಸಲು ಒಬ್ಬನು ನನ್ನನ್ನು ಅರ್ಥ ಮಾಡಿಕೊಂಡಿದ್ದಾನೆ. ಅಂದ್ರೆ ಏನು ತಿಳಿ ಅಂತ ಕೃಷ್ಣ ಹೇಳ್ತಾರೆ. ಅಂದ್ರೆ ಕೃಷ್ಣನನ್ನು ಅರ್ಥ ಮಾಡುವುದು ತುಂಬಾ ಕಷ್ಟ. ಆದ್ರೆ ನಾವು ಶುದ್ಧ ಭಕ್ತಿಯಲ್ಲಿ ನಾವು ತೊಡಗಿದ್ರೆ ಆಗ ನಾವು ಕೃಷ್ಣನನ್ನು ಅರ್ಥ ಮಾಡಬಹುದು. ಭೂಮಿರಪೋ ನಲೋ ವಾಯು ಕಮ್ಮನೋ ಬುದ್ಧಿರೇವಚ ಅಹಂಕಾರ ಇತ್ಯಮ್ಮೆ ಭಿನ್ನ ಪ್ರಕೃತಿರ್ ಅಷ್ಟಡ. ಈ 8 ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ ನನ್ನ ಪ್ರತ್ಯೇಕಗೊಂಡ. ಹರೇ ಕೃಷ್ಣ ಪ್ರಭು, ಹಾ ಯಾರಿದು? ಅಲ್ಲ, ಜಸ್ಟ್ ಒಂದು ಪಿಕ್ಚರ್ ಅದು. ಓಕೆ, ನೀವು ಮತ್ತೆ ಮಾತಾಡಿ ಮಕ್ಕಳೇ, ಈಗ ಮಧ್ಯದಲ್ಲಿ ಮಾತಾಡಬೇಡಿ. ಓಕೆ. ಈ 8 ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ ನನ್ನ ಪ್ರತ್ಯೇಕಗೊಂಡ ಭೌತಿಕ ಶಕ್ತಿಗಳಾಗಿವೆ. ಅಂದ್ರೆ ಇದೆಲ್ಲ ಕೃಷ್ಣನ ಶಕ್ತಿಗಳು. ಸರ್ ಸ್ಕ್ರೀನ್ ಮೇಲೆ ಯಾರು? ಅಲ್ಲಲ್ಲ, ಅದು ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟದ್ದು, ಅದು ಹೆಸರಿಲ್ಲ ಅದಕ್ಕೆ. ಓಕೆ, ಎಸ್. ಮಹಾಭಾವವಾದ ಅರ್ಜುನನೇ, ಇವಲ್ಲದೆ ನನ್ನ ಇನ್ನೂ ಶ್ರೇಷ್ಠವಾದ ಮತ್ತೊಂದು ಶಕ್ತಿ ಇದೆ. ಅದು ಈ ಭೌತಿಕ ಮತ್ತು ಕೆಳಮಟ್ಟದ ಪ್ರಕೃತಿಯ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುತ್ತಿರುವ ಜೀವಿಗಳಿಂದ ಆದದ್ದು. ಅಂದ್ರೆ ಇದು ನೋಡಿ, ಇದು ಎಂದ್ರೆ ಎಲ್ಲರ ಇದರಲ್ಲಿ ಆತ್ಮ ಇದ್ದಾನೆ, ಎಲ್ಲ ಜೀವಿಗಳಲ್ಲಿ ನಿಮಗೆ ಕಾಣ್ಬೋದು. ಆದ್ರೆ ಇದು ಅರ್ಥ ಮಾಡಿದವ ಬ್ರಹ್ಮಭೂತ ಸ್ಟೇಜಲ್ಲಿ ಇರ್ತಾನೆ. ಧನಂಜಯ, ನನಗಿಂತ ಶ್ರೇಷ್ಠವಾದ ಸತ್ಯವಿಲ್ಲ. ಮಣಿಗಳನ್ನು ದಾರದಲ್ಲಿ ಪೋಣಿಸಿದ ಹಾಗೆ ಎಲ್ಲವೂ ನನ್ನಲ್ಲಿ ಅವಲಂಬಿಸಿದೆ. ನೋಡಿ, ಎಲ್ಲವೂ ಕೃಷ್ಣನಿಂದ. ಅಂದ್ರೆ ಗರ್ಭೋದಯಕ್ಷ ವಿಷ್ಣು ಅವರು ಯೋಗ ನಿದ್ರೆಯಲ್ಲಿರುವಾಗ ಅನ್ಲಿಮಿಟೆಡ್ ಬ್ರಹ್ಮಾಂಡವು ಸೃಷ್ಟಿ ಆಗ್ತದಂತೆ. ಹಾಗಾಗಿ ದೇವರದು ನಿದ್ರೆ ಕೂಡ ಒಳ್ಳೆಯದು, ನಮ್ದು ನಿದ್ರೆ ವೇಸ್ಟ್. ನಾವು ಯಾವ ಕನಸಿಗೆಲ್ಲ ಹೋಗ್ತೇವೆ. ಆದ್ರೆ ಭಗವಂತನು ನಿದ್ರೆ ಕೂಡ ಒಳ್ಳೆಯದು. ಇಲ್ಲಿ ಎಂತ ಹೇಳಿದ ಕೃಷ್ಣ, ನನಗಿಂತ ಶ್ರೇಷ್ಠವಾದ ಸತ್ಯವಿಲ್ಲ. ಮಣಿಗಳನ್ನು ದಾರದಲ್ಲಿ ಪುಣಿಸಿದ ಹಾಗೆ ಎಲ್ಲವೂ ನನ್ನಲ್ಲಿ ಅವಲಂಬಿಸಿದೆ, ಎಲ್ಲವೂ ಕೃಷ್ಣನಲ್ಲಿ ಅವಲಂಬಿಸಿದಂತೆ. ಸೃಷ್ಟಿಯಾದ ಎಲ್ಲ ಗಳಿಗೂ ಈ 2 ಪ್ರಕೃತಿಗಳೇ ಮೂಲ. ಈ ಜಗತ್ತಿನಲ್ಲಿ ಭೌತಿಕವಾದ ಮತ್ತು ಆಧ್ಯಾತ್ಮಿಕವಾದ ಎಲ್ಲದರ ಮೂಲವು ಅಂತ್ಯವು ನಾನೇ ಎಂದು ತಿಳಿ. ಅಂದ್ರೆ ಎಲ್ಲ ಜೀವಿಗಳಿಗೂ 2 ಪ್ರಕೃತಿ, ಒಂದು ಇಲ್ಲಿ ಭೌತಿಕ ಮತ್ತೊಂದು ಆಧ್ಯಾತ್ಮಿಕ. ಇದಕ್ಕೆ ಎಲ್ಲವೂ ಮೂಲ ಕೃಷ್ಣನೇ, ಮತ್ತೆ ಅಂತ್ಯವು ಕೃಷ್ಣನೇ ಎಂದು ತಿಳಿ ಅಂತ ಅರ್ಜುನ ಅಂತ ಹೇಳ್ತಾನೆ. ಇದು ಎಲ್ಲರಿಗೂ ಹೇಳುವುದಿಲ್ಲ ಕೃಷ್ಣ, ಇದು ಅರ್ಜುನ. ಯಾಕಂದ್ರೆ ಶುದ್ಧ ಭಕ್ತ ಮತ್ತೆ ಕೃಷ್ಣನ ನಿತ್ಯ ಸೇವಕ. ಹಾಗಾಗಿ ಅರ್ಜುನನಿಗೆ ಇದನ್ನು ರಿವೀಲ್ ಮಾಡ್ತಿದ್ದಾನೆ, ಅವನ ಹಾರ್ಟ್ ಇದೆಲ್ಲ ಓಪನ್ ಆಗಿ.
ನೋಡಿ ಬ್ರಹ್ಮ ಮತ್ತು ಶಿವ ಕೂಡ ಕಾನ್ಸ್ಟೆಂಟ್ ಆಗಿ ಕೃಷ್ಣನಲ್ಲಿ ಮೆಡಿಟೇಟ್ ಮಾಡ್ತಾ ಇರ್ತಾರೆ. ಓಕೆ. ರಸೋಹಂ ಅಪ್ಸು ಕೌಂತೆಯ ಪ್ರಭಾಂಶಿ ಶಶಿ ಸೂರ್ಯಯ ಪ್ರಣವ ಸರ್ವ ವೇದೇಶು ಶಬ್ದಕ್ಕೆ ಪೌರುಷಂ ಋಷು. ಏ ಅರ್ಜುನ, ನಾನು ನೀರಿನಲ್ಲಿ ರುಚಿಯು, ಸೂರ್ಯಚಂದ್ರರಲ್ಲಿ ಬೆಳಕು, ವೇದ ಮಂತ್ರಗಳಲ್ಲಿ ಓಂಕಾರವೂ ಆಗಿದ್ದೇನೆ. ನಾನು ಆಕಾಶದಲ್ಲಿ ಶಬ್ದವು, ಪುರುಷರಲ್ಲಿ ಪೌರುಷವು ಆಗಿದ್ದೇನೆ. ಅಂದ್ರೆ ಈಗ ನಮಗೆ ಕೃಷ್ಣನ ನೋಡ್ಲಿಕ್ಕೆ ಆಗುದಿಲ್ಲ, ಹಾಗಾಗಿ ನಾವು ನೀರಲ್ಲಿ ಟೇಸ್ಟ್ ಉಂಟಲ್ಲ, ರುಚಿ, ಅದು ನಾವು ಕೃಷ್ಣ ಅಂತ ಭಾವಿಸ್ಬೇಕಂತೆ. ಮತ್ತೆ ಸೂರ್ಯಚಂದ್ರರು, ಈಗ ಕೃಷ್ಣ ಹೇಳ್ತಾನೆ ಸೂರ್ಯಚಂದ್ರರು ನನ್ನ ಕಣ್ಣಿದ್ದಾಗೆ, ಹಾಗಾಗಿ ಸೂರ್ಯಚಂದ್ರರು ಕೂಡ ಬೆಳಕು, ಸೂರ್ಯಚಂದ್ರಲ್ಲಿ ಬೆಳಕು ಕೃಷ್ಣ ಅಂತೆ. ಮತ್ತೆ ವೇದ ಮಂತ್ರಗಳಲ್ಲಿ ಓಂಕಾರ, ಓಂ, ಎಲ್ಲ ಮಂತ್ರಗಳು ಸ್ಟಾರ್ಟ್ ಆಗೋದು ಓಂ, ಓಂ ನಾನಂತ ಕೃಷ್ಣ ಹೇಳ್ತಾನೆ. ನಾನು ಆಕಾಶದಲ್ಲಿ ಶಬ್ದ, ಮತ್ತೆ ಪುರುಷರಲ್ಲಿ ಪೌರುಷವು ನಾನು. ಓಕೆ ನೋಡಿ, ನೀರಿನಲ್ಲಿ ರುಚಿ, ಚಂದ್ರ ಸೂರ್ಯರಲ್ಲಿ ಬೆಳಕು, ವೈದಿಕ ಮಂತ್ರಗಳಲ್ಲಿ ಓಂ, ಆಕಾಶದಲ್ಲಿ ಧ್ವನಿ, ಮನುಷ್ಯರಲ್ಲಿ ಸಾಮರ್ಥ್ಯ, ಭೂಮಿಯಲ್ಲಿ ಪರಿಮಳ, ಬೆಂಕಿಯಲ್ಲಿ ಶಾಖ, ಅದೆಲ್ಲವೂ ಜೀವಿಸುತ್ತದೆ ಜೀವನ, ಎಲ್ಲ ತಪಸ್ಸುಗಳು ತಪಸ್ಸು, ಎಲ್ಲ ಅಸ್ತಿತ್ವಗಳಲ್ಲಿ ಮೂಲ ಬೀಜ, ಬುದ್ಧಿವಂತರಲ್ಲಿ ಬುದ್ಧಿ, ಎಲ್ಲ ಶಕ್ತಿಶಾಲಿ ಪುರುಷರಲ್ಲಿ ಪರಾಕ್ರಮ, ಕಾಮ ಆಸಕ್ತಿ ರಹಿತವಾದ ಸಾಮರ್ಥ್ಯ, ಧರ್ಮತತ್ವಗಳಿಗೆ ವಿರುದ್ಧವಲ್ಲದ ಲೈಂಗಿಕ ಜೀವನ. ಅಂದರೆ ನಾವು ಸೆಕ್ಸ್ ಲೈಫ್ ಈಸ್ ಅಲೌಡ್, ಮಾತ್ರ ಮದುವೆ ಆಗಿ ಡಿಸಿಪ್ಲಿನಲ್ಲಿ ಮಾಡಬೇಕಂತೆ. ಹಾಗಾಗಿ ಮದುವೆ ಆಗದೆ ಮಾಡುವಂಥದ್ದು ಇಲ್ಲಿ ಶಾಸ್ತ್ರದಲ್ಲಿ ಅಲೌ ಇಲ್ಲ. ಓಕೆ, ಇದನ್ನು ತಿಳಿದುಕೋ, ಸಾತ್ವಿಕ ರಾಜಸ ತಾಮಸ ಸ್ಥಿತಿಗಳೆಲ್ಲ ನನ್ನ ಶಕ್ತಿಯಿಂದ ಪ್ರಕಟವಾದವು. ಒಂದು ಅರ್ಥದಲ್ಲಿ ಪ್ರತಿಯೊಂದು ವಸ್ತು ನಾನೇ, ಆದರೆ ನಾನು ಸ್ವತಂತ್ರನು. ನಾನು ಐಹಿಕ ಪ್ರಕೃತಿಯ ಗುಣಗಳಿಗೆ ಒಳಪಟ್ಟಿಲ್ಲ, ಬದಲಿಗೆ ಅವು ನನ್ನಲ್ಲಿ ಇರುವವು. ನಾವೆಂತಂದ್ರೆ ಈ ಮೂರು ಗುಣಗಳು, ಆಚಾರ್ಯ ಹೇಳ್ತಾರೆ ಬೆಳಗಿನ ಜಾವದಲ್ಲಿ ಸತ್ವಗುಣ ಪ್ರಬಲವಿರ್ತದಂತೆ, ಮತ್ತೆ 10 ಗಂಟೆಯಿಂದ ಒಂದು ಸಂಜೆ 6 ಗಂಟೆ ತನಕ ರಜೋಗುಣ ಪ್ರಬಲವಿರ್ತದೆ, ಮತ್ತೆ ರಾತ್ರಿ ತಮೋಗುಣ ಪ್ರಬಲವಿರ್ತದೆ. ಹಾಗಾಗಿ ನಾವು ಈ ಮೂರು ಗುಣಗಳಲ್ಲಿ ಆಟ ಆಡ್ತಾ ಇದ್ದೇವೆ. ಅಂದ್ರೆ ಈ ಮೂರು ಗುಣಗಳು ನಮ್ಮನ್ನು ಆಟ ಆಡಿಸ ಉಂಟು. ಆದ್ರೆ ಕೃಷ್ಣ ಹೇಳುವುದಂತಂದ್ರೆ ನನ್ನ ಶಕ್ತಿಯಿಂದ ಪ್ರಕಟವಾದ ಈ ಗುಣಗಳು ಕೂಡ ಕೃಷ್ಣನ ಶಕ್ತಿಯಿಂದ ಪ್ರಕಟವಾದವು. ಒಂದು ಅರ್ಥದಲ್ಲಿ ಪ್ರತಿಯೊಂದು ವಸ್ತು ನಾನೇ, ಆದರೆ ನಾನು ಸ್ವತಂತ್ರನು. ಕೃಷ್ಣನು ಸ್ವರಾಟ್, ಇಂಡಿಪೆಂಡೆಂಟ್. ನಾನು ಐಹಿಕ ಪ್ರಕೃತಿ ಗುಣಗಳಿಗೆ ಒಳಪಟ್ಟಿಲ್ಲ. ಕೃಷ್ಣ ಈ ಗುಣಗಳನ್ನು ಅವನಿಂದ ಎಂತ ಹೇಳುದು ಬಂದರೂ ಕೂಡ ಅವ ಇದಕ್ಕೆ ಒಳಗಾಗುವುದಿಲ್ಲ, ಬದಲಿಗೆ ಅವು ನನ್ನಲ್ಲಿ ಇರುವವು. ಇಲ್ಲಿ ಕಾಣ್ತದಲ್ಲ, ಫಸ್ಟ್ ಒನ್ ಅದು ಸತ್ವಗುಣ, ಮಿಡ್ಲ್ ಒನ್ ರಜೋಗುಣ, ಥರ್ಡ್ ಒನ್ ತಮೋಗುಣ. ಇದು ನಮ್ಮನ್ನು ಆಟ ಆಡಿಸ್ತಾ ಉಂಟು. ಸಾತ್ವಿಕ ರಾಜಸ ಮತ್ತು ತಾಮಸವೆನ್ನುವ ಮೂರು ಗುಣಗಳಿಂದ ಮೋಹಿತವಾಗಿ ಈ ಸಮಸ್ತ ಜಗತ್ತು ನನ್ನನ್ನು ಅರಿಯದೇ ಇದೆ. ಆಚಾರ್ಯ ಹೇಳ್ತಾರೆ ಈ ಗುಣಗಳಲ್ಲಿ ಅವರು ಒಳಗಾದ ಕಾರಣ ಅವರಿಗೆ ಕೃಷ್ಣ ಅರಿವಿಲ್ಲ. ಹಾಗಾಗಿ ಕೃಷ್ಣನನ್ನು ಅರಿದ ಮೇಲೆ ಅವ ಶುದ್ಧ ಸತ್ವಕ್ಕೆ ಹೋಗ್ತಾನೆ, ಮೇಲೆ ಸತ್ವಗುಣದ ಮೇಲೆ. ನಾನು ಈ ಗುಣಗಳು ಮೀರಿದವನು ಮತ್ತು ಅವ್ಯಯನು. ಕೃಷ್ಣನು ಈ ಗುಣಗಳಿಂದ ಮೀರಿದವನು. ನೋಡಿ ಕಾಣ್ತದಲ್ಲ ಎಲ್ಲರಿಗೂ, ಅದೇ ಎನ್ವಿ, ಲಸ್ಟ್, ಇಗ್ನರೆನ್ಸ್, ಆಂಗರ್, ಫಾಲ್ಸ್ ಈಗೋ, ಇದೆಲ್ಲ ಆದ ಮೇಲೆ ಕೃಷ್ಣ ಇದ್ದಾನೆ, ಮೇಲೆ ಸ್ಟೆಪ್ಪಲ್ಲಿ ಕೃಷ್ಣ ಇದ್ದಾನೆ. ಹಾಗಾಗಿ ನಾವು ಇದನ್ನೆಲ್ಲ ಬಿಟ್ರೆ ನಮಗೆ ಕೃಷ್ಣ ಕಾಣ್ತದೆ. ಓಕೆ, ದೈವೀಯೇಷ ಗುಣಮಯಿ ಮಮ ಮಾಯಾ ದುರತ್ತಯ ಮಾಮೇವ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಐಹಿಕ ಪ್ರಕೃತಿಯ ತ್ರಿಗುಣಗಳಿಂದ ಆದ ಈ ನನ್ನ ದೈವಿ ಶಕ್ತಿಯನ್ನು ಮೀರುವುದು ಬಹಳ ಕಷ್ಟ. ಈ ಮೂರು ಗುಣಗಳಿಂದ ಮೀರುವುದು ಬಹಳ ಕಷ್ಟ ಅಂತೆ. ಆದರೆ ನನಗೆ ಶರಣಾಗತರಾದವರು ಸುಲಭವಾಗಿ ಅದನ್ನು ದಾಟಿ ಹೋಗಬಲ್ಲರು. ಆದರೆ ಅಲ್ಲಿ ಕ್ಲಾಸ್ ಉಂಟು, ಆದರೆ ಕೃಷ್ಣ ಪ್ರಜ್ಞೆ ತಗೊಂಡ್ರೆ ನಿಮಗೆ ಈ ಗುಣಗಳಿಂದ ಮುಕ್ತಿ ಸಿಗ್ತದೆ ಅಂತ ಕೃಷ್ಣ ಹೇಳ್ತಿದ್ದಾನೆ. ನೋಡಿ ಇಲ್ಲಿ ನಿಮಗೆ ಚಿತ್ರ ಕಾಣ್ತದೆ ಉಂಟು, ಇದು ಕೃಷ್ಣ. ಹೇಗೆ ಅಂದ್ರೆ ಇಲ್ಲಿ ಸಮುದ್ರದಲ್ಲಿ ಒಬ್ಬ ಬಿದ್ದಿದ್ದಾನೆ. ಆಚಾರ್ಯ ಹೇಳ್ತಾರೆ ಸಮುದ್ರದ ಸೆಂಟರಲ್ಲಿ ಬಿದ್ದರೆ ಅಂತೆ ನಿಮಗೆ ಬರ್ಲಿಕ್ಕೆ ಆಗುದೇ ಇಲ್ಲ, ಅಂದ್ರೆ ತುಂಬಾ ಕಷ್ಟ. ನಿಮಗೆ ಈಜು ಗೊತ್ತಿರಲಿ, ನೀವು ಎಕ್ಸ್ಪರ್ಟ್ ಆಗಿರ್ಲಿ, ಗೋಲ್ಡ್ ಮೆಡಲಿಸ್ಟ್ ಈಜಿನಲ್ಲಿ ಆಗಿರಲಿ, ಆದ್ರೆ ಅಲ್ಲಿಂದ ಬರ್ಲಿಕ್ಕೆ ಕಷ್ಟ ಅಂತ ಆಚಾರ್ಯ ಹೇಳ್ತಾರೆ. ಆದರೆ ನೋಡಿ ಇಲ್ಲಿ ಕೃಷ್ಣ ಪ್ರಜ್ಞೆ ತಗೊಂಡ್ರೆ ಅಂತ ಸಮುದ್ರಕ್ಕೆ ಬಿದ್ದರೂ ಕೂಡ ನಮ್ಗೆ ಪಾರಾಗಿ ಬರ್ಬೋದಂತೆ. ಅಂದ್ರೆ
ಕೃಷ್ಣ ನಮಗೆ ಸಪೋರ್ಟ್ ಮಾಡ್ತಾನೆ. ಹಾಗಾಗಿ ಕೃಷ್ಣ ಪ್ರಜ್ಞೆ ಅನ್ನೋದು ಒಂದು ತುಂಬಾ ಅಗತ್ಯವಾದ ವಿಷಯ. ಅದನ್ನು ನಾವು ಯಾವಾಗ ನಮ್ಮ ಜೀವನದಲ್ಲಿ ಅಳವಡಿಸ್ತೇವ ಆಗ ನಮಗೆ ನಿಜವಾದ ಒಂದು ಆನಂದ ಸ್ಟಾರ್ಟ್ ಆಗ್ತದೆ. ಈಗ 4 ಜನ ಯಾರು ನನ್ನಲ್ಲಿಗೆ ಬರುವುದಿಲ್ಲ ಅಂತ ಈಗ ಕೃಷ್ಣ ಹೇಳ್ತಾನೆ. ನಮಾಂ ದುಷ್ಕೃತಿನೋ ಮೂಢ ಪ್ರಪದ್ಯಂತೆ ನರಾಧಮ ಮಾಯಾ ಪರತ ಜ್ಞಾನ ಆಸುರಿಂ ಭಾವಂ ಆಶ್ರಿತ. ಅತ್ಯಂತ ಮೂರ್ಖರು, ನರಾಧಮರು, ಮಾಯಿಂದ ಜ್ಞಾನ ನಷ್ಟವಾದವರು, ಆಸುರಿ ಸ್ವಭಾವದವರು ಈ ಬಗೆಯ ದುಷ್ಟ ನನಗೆ ಶರಣಾಗುವುದಿಲ್ಲ. ಫಸ್ಟ್ ಮೂರ್ಖರಂತೆ, ಮೂರ್ಖರಂದ್ರೆ ಅವರು ನನಗೆ ಶರಣಾಗುವುದಿಲ್ಲ. ಮತ್ತೆ ಸೆಕೆಂಡ್ ನರಾಧಮರು. ನರಾಧಮರು ಅಂದ್ರೆ ಲೋವೆಸ್ಟ್ ಆಫ್ ಮ್ಯಾನ್ ಕೈಂಡ್, ಅಂದ್ರೆ ಅದಕ್ಕೆ ಹೇಗಂದ್ರೆ ನಾಯಿ ಮಾಂಸ ತಿನ್ನುವರು ಅಂತ ಹೇಳ್ತಾರೆ, ಆದ್ರೆ ಅದೇ ಮಾಂಸ ತಿನ್ನುವರು ಅಂತ ಹೇಳ್ತಾರೆ ಆಚಾರ್ಯರು. ನರಾಧಮರು ಲೋವೆಸ್ಟ್ ಆಫ್ ಮ್ಯಾನ್ ಕೈಂಡ್. ಮತ್ತೆ ಮಾಯಿಂದ ಜ್ಞಾನ ನಷ್ಟ ಆದವರು, ಹೇಗೆಂದ್ರೆ ನಾಸ್ತಿಕರು, ಯಾರು ದೇವರನ್ನು ನಂಬುದಿಲ್ಲ, ಅವರಿಗೆ ಜ್ಞಾನ ಇರ್ತದೆ ಆದ್ರೆ ಕೃಷ್ಣನ ಬಗ್ಗೆ ಜ್ಞಾನ ಇರುವುದಿಲ್ಲ. ಮಾಯೆ ಎಂತ ಮಾಡ್ತದೆ ಅಂದ್ರೆ ಅವರದು ಜ್ಞಾನವನ್ನು ಅಪಹರಿಸ್ತದೆ. ಹಾಗಾಗಿ ಮಾಯೆಯು, ದೇವಿ ಶಕ್ತಿಯು ಅವರ ಜ್ಞಾನವನ್ನು, ಕೃಷ್ಣನ ಜ್ಞಾನವನ್ನು ಅಪಹರಿಸ್ತದೆ. ಹಾಗಾಗಿ ಮಾಯೆಯಿಂದ ಜ್ಞಾನ ನಷ್ಟವಾದವರು ನನ್ನಲ್ಲಿ ಬರುವುದಿಲ್ಲ. ಮತ್ತೆ ಆಸುರಿ ಸ್ವಭಾವದವರು, ರಾಕ್ಷಸ ಸ್ವಭಾವದವರು ನನ್ನಲ್ಲಿ ಬರುವುದಿಲ್ಲ. 4 ಮಂದಿ ನನ್ನಲ್ಲಿ ಬರುವುದಿಲ್ಲ. ಹಾಗಾಗಿ ನಮ್ಗೆ ಕ್ಲಿಯರ್ ಆಗಿ ಈಗ ನೀವೆಲ್ಲ ಭಗವದ್ಗೀತೆ ಕಲೀಲಿಕ್ಕೆ ಬಂದಿದ್ದೀರಿ. ಹಾಗಾಗಿ ನೀವು ಈ ಗುಣಗಳಲ್ಲಿಲ್ಲ. ಯಾರೆಲ್ಲ ಬರುವುದಿಲ್ಲ ಕೃಷ್ಣ ಪ್ರಜ್ಞೆಗೆ, ಈಗೆಂತಂದ್ರೆ ಜಾಸ್ತಿಯಾಗಿ ತಮ್ಮ ಗುಣದವರೆಲ್ಲ ಈ 4 ಕೆಟಗರಿಯಲ್ಲಿ ಬರ್ತಾರೆ. ಹಾಗಾಗಿ ಅವರು ಬರುವುದಿಲ್ಲ ಅಂತೆ ಆಚಾರ್ಯ ಹೇಳ್ತಾರೆ. ಮತ್ತೆ 4 ಮಂದಿ ಯಾರು ಬರ್ತಾರೆ? ಚತುರ್ವಿಧ ಭಜಂತೆ ಮಾಂ ಜನ ಸುಕೃತಿನೋ ಅರ್ಜುನ ಅರ್ಥೋ ಜಿಜ್ಞಾಸುರ ಅರ್ಥಾರ್ಥಿ ಜ್ಞಾನೀಚ ಭರತಾಶ್ರಭ. ಭರತ ವಂಶಜರಲ್ಲಿ ಶ್ರೇಷ್ಠನಾದ ಅರ್ಜುನನೇ, 4 ವಿಧದ ಪುಣ್ಯವಂತರು ನನಗೆ ಭಕ್ತಿ ಸೇವೆಯನ್ನು ಮಾಡಲು ಪ್ರಾರಂಭಿಸುತ್ತಾರೆ. ಅವರು ಯಾರು? ಫಸ್ಟ್ ದುಃಖಿಗಳು, ಜಿಜ್ಞಾಸುಗಳು, ಐಶ್ವರ್ಯವನ್ನು ಬಯಸುವವರು, ಮತ್ತೆ ಪರಾತ್ಪರ ಜ್ಞಾನದ ಅನ್ವೇಷಣೆ ಮಾಡುವವರು. ಇವರೆಲ್ಲ ಈ 4 ಬಗೆಯ ಜನರು. ಅಂದ್ರೆ ಆಚಾರ್ಯ ಹೇಳ್ತಾರೆ, ದುಃಖಿಗಳಂದ್ರೆ ಈಗ 2 ಟೈಪ್ ಇದು ಪ್ರಾಬ್ಲಮ್ ಉಂಟು. ಒಬ್ಬರ ಹತ್ರ ಹಣ ಉಂಟು ಆದ್ರೆ ಕಂಟಿನ್ಯೂ ಆಗಿ ಅವರಿಗೆ ಕಷ್ಟ ಬರ್ತದೆ, ಅಂತವರು ಬರ್ತಾರೆ ಅಂತ, ಅವರು ದುಃಖಿಗಳು. ಮತ್ತೆ ಇನ್ನೊಬ್ಬರ ಹತ್ರ ಹಣ ಇಲ್ಲ ಆದ್ರೆ ಅವ್ರಿಗೆ ಕಷ್ಟ ಉಂಟು, ಹಣ ಸಿಕ್ಕಿದ್ರೆ ಅವ್ರದ್ದು ಕಷ್ಟ ಸಾಲ್ವ್ ಆಗ್ತದೆ, ಅಂತವ್ರು ಕೂಡ ಬರ್ತಾರಂತೆ. ನೋಡಿ, ಇದು ಐಶ್ವರ್ಯನ ಬಯಸುವವರು. ಮತ್ತೆ ಇನ್ನೊಂದು ಎಂತಂದ್ರೆ ಜಿಜ್ಞಾಸುಗಳು. ಈಗ ನೀವು ಬಂದಿದ್ದೀರಿ, ನೀವು ಈ ಜಿಜ್ಞಾಸು ಲೆವೆಲ್ಗೆ ಸೇರ್ತೀರಿ, ಅಂದ್ರೆ ತಿಳಿಯುವ, ನಾವು ಭಗವದ್ಗೀತೆ ಬಗ್ಗೆ ತಿಳಿಯುವ ಅಂತ. ಮತ್ತೆ 4ನೇದು ಪರಾತ್ಪರ ಜ್ಞಾನದ ಅನ್ವೇಷಣೆ, ಅಂದ್ರೆ ಅವರಿಗೆ ಸಾಧಾರಣ ಮಟ್ಟಿಗೆ ತಿಳಿದಿದೆ ಆದ್ರೆ ಇದರಲ್ಲಿ ನಾವು ಫುಲ್ ಆಗಿ ತೆಗೆಯುವ ಅಂತ ಬರ್ತಾರೆ ಕೆಲವರು, ಅಂದ್ರೆ ಅದರಲ್ಲಿ ನಾವು ಒಂದು ಪ್ರೋಗ್ರೆಸ್ ಆಗುವಂತ ಬರ್ತಾರೆ, ಅವರು 4ನೇ ಕೆಟಗರಿ. ಹಾಗಾಗಿ ಈ 4 ಜನರು ಕೃಷ್ಣ ಪ್ರಜ್ಞೆ ತಗೊಳ್ತಾರೆ ಅಂತ ಕೃಷ್ಣ ಹೇಳ್ತಾನೆ. ಎಲ್ಲರಿಗೂ ಕಾಣ್ತದಲ್ಲ ಚಿತ್ರ? ಇದು ಫಸ್ಟ್ ಇದು ಗಜೇಂದ್ರ ಆನೆ, ಮತ್ತೆ ಸೆಕೆಂಡ್ ಇದು ದ್ರೌಪದಿ ವಸ್ತ್ರಾಹರಣ, ಥರ್ಡ್ ಇದು ವೇದವ್ಯಾಸರು ಅವರ ಇದು ಅದೇ ಹೆಂಡತಿ ಮತ್ತೆ ಅದು ಮಗು ಶುಕಮುನಿ ಹೊಟ್ಟೆಯಲ್ಲಿರುವುದು. ಮತ್ತೆ 4ನೇ ಚಿತ್ರ ಶುಕಮುನಿ ಮತ್ತೆ ಪರೀಕ್ಷಿತ್ ಮಹಾರಾಜ್. ಶುಕಮುನಿ ಭಾಗವತಂ ಪರೀಕ್ಷಿತ್ ಮಹಾರಾಜ್ ಹೇಳುವುದು. ಮತ್ತೆ ಇದು ಈ ಚಿತ್ರ ಧ್ರುವ ಮಹಾರಾಜ್, ನಾರಾಯಣ ಬಂದು ಆಶೀರ್ವಾದ ಮಾಡುವುದು. ಮತ್ತೆ ಇದು ರಾಮ ಮತ್ತೆ ಹನುಮಾನ್. ಮತ್ತೆ ಇದು ಫಸ್ಟಿಗೆ ಶುಕಮುನಿ ಪರೀಕ್ಷಿತ್ ಮಹಾರಾಜ್ಗೆ ಹೇಳ್ತಾರೆ, ಅಲ್ಲಿ ಸುತ ಗೋಸ್ವಾಮಿ ಇರ್ತಾರೆ. ಮತ್ತೆ ಅದೇ ಸುತ ಗೋಸ್ವಾಮಿ ನೇಮಿಷಾರಣ್ಯದಲ್ಲಿ ಇನ್ನೊಮ್ಮೆ ಭಾಗವತಂ ರಿಸೈಟ್ ಮಾಡುದು. ಹಾಗಾಗಿ ಒಂದು ಶುಕಮುನಿ, ಇನ್ನೊಂದು ಸುತ ಗೋಸ್ವಾಮಿ. ಓಕೆ, ಇವರಲ್ಲಿ ಪೂರ್ಣ ಜ್ಞಾನವಿರುವವನು ಮತ್ತು ಸದಾ ಶುದ್ಧ ಭಕ್ತಿ ಸೇವೆಯಲ್ಲಿ ನಿರತನಾಗಿರುವವನು ಶ್ರೇಷ್ಠನು. ಅವನಿಗೆ ನಾನು ಬಹಳ ಪ್ರಿಯನಾದವನು ಮತ್ತು ನನಗೆ ಅವನು ಪ್ರಿಯನಾದವನು. ಆದ್ರೆ ಹೇಳಿದಲ್ಲ, ಈಗ 4ನೇ ಕೆಟಗರಿ ಜನರು ಈಗ ಯಾರೆಲ್ಲ ಕೃಷ್ಣನಲ್ಲಿ ಬರ್ತಾರೆ, ಅದು 4ನೇದು ಕೃಷ್ಣನಿಗೆ ಇಷ್ಟ ಅಂತೆ. ಇವರಲ್ಲಿ ಪೂರ್ಣ ಜ್ಞಾನವಿರುವವನು ಮತ್ತು ಸದಾ ಶುದ್ಧ ಭಕ್ತಿ ಸೇವೆಯಲ್ಲಿ ನಿರತನಾಗಿರುವವನು ಶ್ರೇಷ್ಠನು. ಅವನಿಗೆ ನಾನು ಬಹಳ ಪ್ರಿಯನು ಮತ್ತೆ ನನಗೆ ಅವನು ಪ್ರಿಯನಾದವನು. ಅಂದ್ರೆ ಶುದ್ಧ ಭಕ್ತರ ಹೃದಯ ಕೃಷ್ಣನಲ್ಲಿ ಉಂಟಂತೆ, ಕೃಷ್ಣನ ಹೃದಯ ಶುದ್ಧ ಭಕ್ತರಲ್ಲಿ, ಅದು ರೆಸಿಪ್ರೊಕೇಶನ್. ಅವ ಶುದ್ಧ ಭಕ್ತರಿಗೆ ಕೃಷ್ಣ ಇಲ್ಲದೆ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ, ಹಾಗೆ ಕೃಷ್ಣನಿಗೆ ಶುದ್ಧ ಭಕ್ತರು ಇರದೆ ಅವನಿಗೆ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಹಾಗಾಗಿ ಓಕೆ, ಇದು ಕೂಡ ಇಂಪಾರ್ಟೆಂಟ್ ಶ್ಲೋಕ.
ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಹಮಾತ್ಮ ಸುದುರ್ಲಭ. ಅನೇಕ ಬಾರಿ ಹುಟ್ಟಿ ಸತ್ತ ನಂತರ ವಾಸ್ತವವಾಗಿ ಜ್ಞಾನದಲ್ಲಿರುವವನಿಗೆ ನಾನು ಎಲ್ಲಾ ಕಾರಣಗಳ ಕಾರಣ ಮತ್ತು ಅಸ್ತಿತ್ವದಲ್ಲಿರುವ ಎಲ್ಲದರ ಕಾರಣ ಎನ್ನುವುದು ತಿಳಿಯುತ್ತದೆ. ಆದ್ದರಿಂದ ಅವನು ನನಗೆ ಶರಣಾಗುತ್ತಾನೆ. ಅಂತ ಮಹಾತ್ಮರು ದುರ್ಲಭ. ಅಂದ್ರೆ ಆಚಾರ್ಯ ಹೇಳುದು, ನಾವು ಈಗ ನೀವು ಕೃಷ್ಣ ರಜೆಗೆ ಈಗ ಬಂದಿದ್ದೀರಿ, ಎಲ್ಲರೂ ಭಗವದ್ಗೀತೆಗಳಿಗೆ ಬಂದಿದ್ದೀರಿ. ಇದಂದ್ರೆ ಇಲ್ಲಿ ಕೃಷ್ಣನ ಹೇಳ್ತಿದ್ದಾನೆ, ನಾವು ಅನೇಕ ಬಾರಿ ಹುಟ್ಟಿ ಸತ್ತ ನಂತರ ನಾವು ಇದಕ್ಕೆ ಬಂದಿದ್ದೇವೆ ಅಂತ. ಅಂದ್ರೆ ಕೃಷ್ಣ ಪ್ರಜ್ಞೆ ಅನ್ನೋದು ಸುಲಭ ಅಲ್ಲ. ನಿಮಗೆ ಮೊನ್ನೆ ಕೂಡ ಹೇಳಿದ್ದೇನೆ, ಪೃಶ್ನಿ ಮತ್ತೆ ಸುತಪ, ದೇವಕಿ ಮತ್ತೆ ವಾಸುದೇವದು ಇನ್ಕಾರ್ನೇಷನ್, ಅವರು 10,000 ವರ್ಷ ತಪಸ್ಸು ಮಾಡ್ತಾರೆ. 10,000 ವರ್ಷ ತಪಸ್ಸು ಮಾಡಿದ ಮೇಲೆ ಕೃಷ್ಣ ಬಂದು ಅವರಿಗೆ ಪ್ಲೀಸ್ ಆಗ್ತಾನೆ. ಕೃಷ್ಣ ಅವ್ರು ಬಂದು ಅವ್ರು ಕೇಳ್ತಾರೆ ಕೃಷ್ಣನ ಹತ್ರ, ನಮಗೆ ನೀನು ಮಗುವಾಗಿ ಹುಟ್ಟಬೇಕು. ಹಾಗಾಗಿ ಕೃಷ್ಣ ಹೇಳ್ತಾನೆ, ನೆಕ್ಸ್ಟ್ ಲೈಫಲ್ಲಿ ನೀವು ಅದಿತಿ ಮತ್ತೆ ಕಶ್ಯಪ ಆಗಿ ಹುಡ್ತೀರಿ, ಅದರ ನೆಕ್ಸ್ಟ್ ಲೈಫಲ್ಲಿ ನೀವು ದೇವಕಿ ಮತ್ತೆ ವಾಸುದೇವ ಆಗಿ ಹುಡ್ತೀರಿ, ಆಗ ನಾನು ನಿಮ್ಗೆ ಹುಡ್ತೇನೆ ಅಂತ. ನೋಡಿ, 10,000 ವರ್ಷ ತಪಸ್ಸು ಮಾಡಿದ್ದಾರೆ, ಆದ್ರೂ ಕೂಡ ನೆಕ್ಸ್ಟ್ ಲೈಫ್ ಅಲ್ಲ, ನೆಕ್ಸ್ಟ್ ಲೈಫ್. ಹಾಗಾಗಿ ಕೃಷ್ಣ ಪ್ರಜ್ಞೆ ಅನ್ನೋದು ತುಂಬಾ ಅಂದ್ರೆ ತುಂಬಾ ರೇರ್. ನೀವು ಎಂತ ಹೇಳುದು, ಇಲ್ಲಿ ಕೃಷ್ಣ ಹೇಳುದು, ಅನೇಕ ಬಾರಿ ಹುಟ್ಟಿ, ಬಹುನಾಂ ಜನ್ಮನಾಮ್ ಅಂತೆ, ಅನೇಕ ಬಾರಿ ಹುಟ್ಟಿ ಸತ್ತ ನಂತರ ವಾಸ್ತವ ಜ್ಞಾನದಲ್ಲಿ ಇರುವವನು. ಅಂದ್ರೆ ಕೃಷ್ಣ ಪ್ರಜ್ಞೆ ಎಂತ ಹೇಳುದು, ಅದು ಸಂಪೂರ್ಣವಾಗಿ ನಾವು ತಿಳಿಲಿಕ್ಕೆ ನಾವು ತುಂಬಾ ಅಂದ್ರೆ ಕಷ್ಟ ಅಂತೆ, ರೇರ್. ನಾವು ತುಂಬಾ ಲೈಫ್ ಆಗಿದೆ. ಹಾಗೆ ಕೃಷ್ಣನನ್ನು ನಾವು ಅರ್ಥ ಮಾಡ್ಲಿಕ್ಕೆ ಸುಲಭ ಅಲ್ಲ. ಮತ್ತೆ ಕೃಷ್ಣ ನಮ್ಗೆ ರೆಸಿಪ್ರೋಕೇಟ್ ಮಾಡ್ಲಿಕ್ಕೆ ಸುಲಭ ಅಲ್ಲ. ನಾವು ತುಂಬಾ ತಪಸ್ಸು ಮಾಡ್ಬೇಕಂತೆ. ಆದ್ರೆ ನಮ್ಮ ಆಚಾರ್ಯರು ಅದನ್ನು ಸುಲಭ ರೀತಿಯಲ್ಲಿ ಕೊಟ್ಟಿದ್ದಾರೆ. ನಿಮ್ಗೆ 24 ಗಂಟೆಯಲ್ಲಿ 3.5 ಗಂಟೆ ಮಾತ್ರ ತಪಸ್ಸು ನೀವು ಮಾಡ್ಬೇಕು. ಅದೆಂತ ತಪಸ್ಸು? 2 ಗಂಟೆ ಜಪ ಮಾಡುದು, 1 ಗಂಟೆ ಭಗವದ್ಗೀತೆ ಓದುದು, ಅರ್ಧ ಗಂಟೆ ಕೀರ್ತನ ಮಾಡುದು ಮನೆಯಲ್ಲಿ, ಅಷ್ಟೇ. ಆದ್ರೆ ನೋಡಿ, ಕೃಷ್ಣ ಮತ್ತೆ ಸುತಪ 10,000 ವರ್ಷ ತಪಸ್ಸು ಮಾಡಿದ್ದಾರೆ. ನಿಮ್ಮ ಹತ್ರ ಅಷ್ಟು ಕೇಳುವುದಿಲ್ಲ ನಾವು. ನಿಮ್ದು 24 ಗಂಟೆಯಲ್ಲಿ 3.5 ಗಂಟೆ ಕೇಳೋದು. ಇದು ಮಾಡಿದ್ರೆ ನಿಮ್ಗೆ ಕೃಷ್ಣ ಈ ಲೈಫಲ್ಲಿ ಫೇಸ್ ಟು ಫೇಸ್ ನಿಮಗೆ ನೋಡ್ಬೋದು ಕೃಷ್ಣನನ್ನು. ಮತ್ತೆ ಇಲ್ಲಿ ಇನ್ನೊಂದು ವಿಷಯ ಉಂಟು, ಅಸ್ತಿತ್ವದಲ್ಲಿ ಎಲ್ಲದರ ಕಾರಣ ಎನ್ನುವುದು ತಿಳಿಯುತ್ತದೆ. ಆದ್ದರಿಂದ ಅವನು ನನಗೆ ಶರಣಾಗುತ್ತಾನೆ. ಅಂತ ಮಹಾತ್ಮರು ದುರ್ಲಭ ಅಂತೆ. ಫುಲ್ ಆಗಿ ಕೃಷ್ಣನಿಗೆ ಸರೆಂಡರ್ ಆಗುವವರು ವೆರಿ ರೇರ್, ದುರ್ಲಭ, ತುಂಬಾ ರೇರ್. ಈಗ ಶುದ್ಧ ಭಕ್ತಿಯಲ್ಲಿ ಕಂಪ್ಲೀಟ್ ಆಗಿ ಅವರು ಸರೆಂಡರ್ ಆಗ್ತಾರೆ, ಅಂಥದ್ದು ತುಂಬಾ ರೇರ್ ಅಂತ ಕೃಷ್ಣ ಹೇಳ್ತಾನೆ. ಮತ್ತೆ ಇದಕ್ಕೆ ನಾನು ಈ ಇನ್ಸಿಡೆನ್ಸ್ಗೆ ಇನ್ನೊಂದು ಸ್ಟೋರಿ ಹೇಳ್ತೇನೆ. ರಾಮ ವನವಾಸಕ್ಕೆ ಹೋಗುವಾಗ ಅಲ್ಲಿ ಎಲ್ಲ, ಇದು ಭಾಗವತದಲ್ಲಿ ಉಲ್ಲೇಖ ಉಂಟು, ಎಲ್ಲ ಮುನಿಗಳೆಲ್ಲ ಅಲ್ಲಿ ತಪಸ್ ಮಾಡ್ತಾ ಇರ್ತಾರೆ ಕಾಡಲ್ಲಿ. ಅವರು ರಾಮನನ್ನು ನೋಡ್ತಾರಂತೆ. ರಾಮ ಗ್ರೀನಿಶ್ ಕಲರ್. ಹಾಗಾಗಿ ನೋಡುವಾಗ ಅವರಿಗೆ ತುಂಬಾ ಅಂದ್ರೆ ತುಂಬಾ ಎಂತ ಹೇಳ್ತಾರೆ ಅಂದ್ರೆ ತುಂಬಾ ಖುಷಿ ಆಗ್ತದಂತೆ ಅವರನ್ನು, ರಾಮನ ನೋಡಿ. ಮತ್ತೆ ಅವ್ರ ಮನಸ್ಸಲ್ಲಿ ಹೇಳ್ತಾರಂತೆ, ರಾಮ, ಈ ಲೈಫಲ್ಲಿ ನೀನು ಅಂದ್ರೆ ಒಂದೇ ಪತ್ನಿ ನಿನ್ಗೆ ಎಂತ ಹೇಳುದು, ಕೃಷ್ಣ ಲೈಫಲ್ಲಿ, ಕೃಷ್ಣನ್ ಪಾಸ್ಟ್ ಟೈಮಲ್ಲಿ ತುಂಬಾ ಪತ್ನಿಯರು ಇದ್ದಾರೆ, ಆದ್ರೆ ರಾಮನಿಗೆ ಒಂದೇ ಪತ್ನಿ. ಹಾಗಾಗಿ ನೀನು ಈ ವೃತ್ತದಲ್ಲಿ ಇದೆಯಾ, ನಮ್ಗೆ ನೆಕ್ಸ್ಟ್ ಲೈಫಲ್ಲಿ ನೀನು ನಮ್ಗೆ ಅನುಗ್ರಹಿಸು, ನಿನ್ನ ಎಂತ ಹೇಳುದು ಹೆಂಡತಿಯಾಗಿ ನಮ್ಗೆ ಬರ್ಲಿಕ್ಕೆ ನೀನು ಅನುಗ್ರಹಿಸು. ನೋಡಿ, ಎಲ್ಲ ಮೂಢರೆಲ್ಲ ಹೇಳ್ತಾರಲ್ಲ, ಕೃಷ್ಣ 16,108 ಸ್ತ್ರೀಯರನ್ನು ಮದುವೆ ಆದ, ಅವರೆಲ್ಲ ಕಾಮದ ದೃಷ್ಟಿಯಲ್ಲಿ ನೋಡುದು. ಆದ್ರೆ ಇಲ್ಲಿ ಭಾಗವತಮಲ್ಲಿ ಉಲ್ಲೇಖ ಉಂಟು, ಅವರೆಲ್ಲ ಯಾರು ಅಲ್ಲ, ಅವರೆಲ್ಲ ಯೋಗಿಗಳಂತೆ. ತುಂಬಾ ಕೃತ ಪುಣ್ಯ, ಅಂದ್ರೆ ಎಷ್ಟೋ ತಪಸ್ಸು ಮಾಡಿ ಮತ್ತೆ ಅವರು ಬೇಡಿದಂತೆ, ನಮ್ಗೆ ನಿನ್ನಲ್ಲಿ ನಿನ್ನ ಒಂದು ಹೆಂಡತಿಯಾಗುವ ನಮ್ಗೆ ಅನುಕೂಲ ಮಾಡಿಕೊಡು ಅಂತ. ಹಾಗೆ ರಾಮ ಎಂತ ಅಂದ್ರೆ ಎಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿದ್ದಾನೆ. ರಾಮನಿಗೆ ಇಮಿಡಿಯೇಟ್ ಗೊತ್ತಾಯ್ತಂತೆ. ರಾಮ ಎಂತ ಮಾತಾಡಿಲ್ಲ, ಜಸ್ಟ್ ಈಗ ಅವ್ರಿಗೆ ನೋಡಿದಂತೆ, ನೋಡಿ ಅವರಿಗೆ ಅನುಗ್ರಹಿಸ್ತಂತೆ. ಹಾಗಾಗಿ ನೋಡಿ, ಅವರು ಎಷ್ಟು ತಪಸ್ಸು ಮಾಡಿದ್ದಾರೆ. ಅಷ್ಟು ತಪಸ್ಸು ಮಾಡಿದ ಮೇಲೆ ನೆಕ್ಸ್ಟ್ ಲೈಫಲ್ಲಿ ಅವರು ಗೋಪಿಕೆಯರಾದದ್ದು. ಹಾಗಾಗಿ ಕೃಷ್ಣನನ್ನು ನಾವು ಪ್ಲೀಸ್ ಮಾಡ್ಲಿಕ್ಕೆ ಅಷ್ಟು ತಪಸ್ಸು ಉಂಟಂತೆ. ಆದ್ರೆ ಆಚಾರ್ಯ ನಮ್ಗೆ ಸುಲಭದ ಮಾರ್ಗದಲ್ಲಿ ಕೊಟ್ಟಿದ್ದಾರೆ. ಓಕೆ, ಐಕ ಬಯಕೆಗಳ ಯಾರು ಬುದ್ಧಿಶಕ್ತಿಯನ್ನು ಕದ್ದಿದೆಯೋ ಅಂತವರು ದೇವತೆಗಳನ್ನು ಶರಣಾಗುತ್ತಾರೆ ಮತ್ತು ತಮ್ಮ ಸ್ವಭಾವಗಳಿಗೆ ಅನುಗುಣವಾಗಿ ಪೂಜೆಯನ್ನು ನಿರ್ದಿಷ್ಟ ನಿಬಂಧನೆಗಳನ್ನು ಅನುಸರಿಸ್ತಾರೆ. ಅಂದ್ರೆ ಯಾರಿಗೆ ಈ ಭೌತಿಕ ಇಚ್ಛೆಯ ಬಯಕೆಗಳು, ಐಕ ಬಯಕೆಗಳು, ಯಾರ ಬುದ್ಧಿಶಕ್ತಿಯನ್ನು ಈ ಐಕ್ಯ ಬಯಕೆಗಳಿಂದ ಅವರ ಬುದ್ಧಿಶಕ್ತಿಯು ಕದ್ದಿದೆ ಅಂತೆ, ಅಂತವರು ದೇವತೆಗಳನ್ನು ಶರಣಾಗುತ್ತಾರೆ. ಅಂದ್ರೆ ಆಚಾರ್ಯ ಹೇಳ್ತಾರೆ,
ನಾವು ಕೃಷ್ಣನಿಗೆ ಈಗ ಮರದ ಬುಡಕ್ಕೆ ನೀವು ನೀರು ಹಾಕಿದ್ರೆ ನೀವು ಬ್ರಾಂಚಿಗೆ ಮತ್ತೆ ಲೀಫಿಗೆ ಮತ್ತೆ ಸ್ಟೆಮ್ಮಿಗೆ ಹಾಕ್ಬೇಕಂತಿಲ್ಲ. ಹಾಗಾಗಿ ಬುಡಕ್ಕೆ ಕೃಷ್ಣನಿಗೆ ಹಾಕಿದ್ರೆ ಎಲ್ಲವೂ ದೇವತೆಗಳಿಗೆ ಕೂಡ ಅದು ಸಿಗ್ತದೆ. ಮತ್ತೆ ದೇವತೆಗಳೆಲ್ಲ ಕೃಷ್ಣನ ಶುದ್ಧ ಭಕ್ತರು. ಅವರಿಗೆ ನೀವು ಕೃಷ್ಣನಿಗೆ ಪೂಜೆ ಮಾಡಿದವರಿಗೆ ತುಂಬಾ ಖುಷಿ ಆಗ್ತದೆ ಮತ್ತು ತಮ್ಮ ಸ್ವಭಾವಗಳ ಅನುಗುಣವಾಗಿ ಪೂಜೆ ನಿರ್ದಿಷ್ಟ ನಿಯಮಗಳು ನಿಬಂಧನೆ ಅನುಸಾರ ಅಂದ್ರೆ ಎಲ್ಲರೂ ಅವರ ಸ್ವಭಾವಕ್ಕೆ ಅನುಗುಣವಾಗಿ ಪೂಜೆ ಮಾಡ್ತಾರೆ. ನಾನು ಪರಮಾತ್ಮನಾಗಿ ಪ್ರತಿಯೊಬ್ಬರ ಹೃದಯದಲ್ಲಿದ್ದೇನೆ. ಯಾರಾದರೂ ಯಾವುದಾದ್ರು ದೇವತೆಯನ್ನು ಪೂಜಿಸಲು ಇಚ್ಛಿಸುತ್ತಲೇ ಆತನು ಈ ದೇವತೆಗೆ ಮುಡಿಪು ಆಗುವಂತೆ ಅವನ ಶ್ರದ್ಧೆಯನ್ನು ಸ್ಥಿರಗೊಳಿಸುತ್ತಾನೆ. ಅಂದ್ರೆ ಕೃಷ್ಣ ಪರಮಾತ್ಮನಾಗಿ ಇದ್ದಾನೆ, ನಮ್ದು ಇಚ್ಛೆಯನ್ನು ಅವು ಫುಲ್ಫಿಲ್ ಮಾಡ್ತಾನೆ. ನಮ್ಗೆ ಈಗ ದೇವತೆಗಳನ್ನು ಪೂಜೆ ಮಾಡ್ಬೇಕಿದ್ರೆ ಕೃಷ್ಣ ನಮಗೆ ಸ್ಯಾಂಕ್ಷನ್ ಮಾಡ್ತಾನೆ. ಇಂಥ ಶ್ರದ್ಧೆಯನ್ನು ಪಡೆದ ಆತನು ಒಬ್ಬ ನಿರ್ದಿಷ್ಟ ದೇವತೆಯನ್ನು ಪೂಜಿಸಿ ತನ್ನ ಅಭಿಷ್ಟಗಳನ್ನು ಪಡೆಯಲು ಪ್ರಯತ್ನಿಸುತ್ತಾನೆ. ಆದರೆ ವಾಸ್ತವವಾಗಿ ಈ ಅನುಗ್ರಹಗಳನ್ನೆಲ್ಲ ನೀಡುವವನು ನಾನೊಬ್ಬನೇ. ಅಂದ್ರೆ ಈಗ ನೀವು ದೇವತೆಗಳಿಗೆ ಹೋಗಿ ನೀವು ಪೂಜೆ ಮಾಡಿದ್ರು ಕೂಡ, ನಿಮ್ಗೆ ಅನುಗ್ರಹ ನೀಡಿದ್ರು ಕೂಡ ಅದು ಕೃಷ್ಣನ ಥ್ರೂ ಬರುವುದು. ಯಾಕೆಂದ್ರೆ ಎಲ್ಲ ದೇವತೆಗಳು ಕೃಷ್ಣನ, ಹೇಗೆಂದ್ರೆ ಬ್ರಹ್ಮ ಸಂಹಿತದಲ್ಲಿ ಉಂಟು, ಗಣಪತಿದು ಸೊಂಡಿಲು ಯಾವಾಗಲೂ ಕೃಷ್ಣ ನರಸಿಂಹನ ಪಾದದಲ್ಲಿ ಇರುವುದಂತೆ. ಹಾಗಾಗಿ ಗಣಪತಿಗೆ ಶಕ್ತಿ ಬರುವುದು ನರಸಿಂಹನಿಂದ. ಹಾಗಾಗಿ ಇದೆಲ್ಲ ಉಂಟು. ಹಾಗಾಗಿ ಇಲ್ಲಿ ಕೃಷ್ಣ ಹೇಳುದು, ಆದರೆ ವಾಸ್ತವವಾಗಿ ಈ ಅನುಗ್ರಹವನ್ನೆಲ್ಲ ನೀಡುವ ನಾನೊಬ್ಬನೇ, ಅದು ಕೃಷ್ಣನಿಂದಲೇ ಬರುವುದು. ಈಗ ನೀವು ದೇವತೆ ಹತ್ರ ಹೋದ್ರೆ ದೇವಿ ಮತ್ತು ಶಿವನಿಗೆ ಕೃಷ್ಣ ಈ ಭೌತಿಕ ಪ್ರಪಂಚದ ಜವಾಬ್ದಾರಿ ಕೊಟ್ಟಿದ್ದಾರೆ. ಹಾಗಾಗಿ ಅವರು ಎಂತಾದ್ರು ಕೊಡುವುದು ಕೂಡ ಅದು ಕೃಷ್ಣನಿಂದಲೇ ಕೊಡುವುದು. ಅವರು ಅಲ್ಪ ಬುದ್ಧಿಯವರು ದೇವತೆಗಳನ್ನು ಪೂಜಿಸುತ್ತಾರೆ, ಅವರು ಪಡೆಯುವ ಫಲವು ಮಿತವಾದದ್ದು ಮತ್ತೆ ಅಲ್ಪಕಾಲದ್ದು. ದೇವತೆಗಳನ್ನು ಪೂಜಿಸುವವರು ದೇವತೆಗಳ ಲೋಕಕ್ಕೆ ಹೋಗ್ತಾರೆ, ಆದರೆ ನನ್ನ ಭಕ್ತರು ಕಡೆಗೆ ನನ್ನ ಪರಮಲೋಕವನ್ನು ಮುಟ್ಟುತ್ತಾರೆ. ಅಂದ್ರೆ ದೇವತೆಗಳನ್ನು ಪೂಜೆ ಮಾಡಿದ್ರೆ ನೀವು ದೇವತೆ ಲೋಕ ಹೋಗ್ತೀರಿ, ಕೃಷ್ಣನ ಪೂಜೆ ಮಾಡಿದ್ರೆ ಕೃಷ್ಣ ಲೋಕಕ್ಕೆ ಹೋಗ್ತೀರಿ. ಆದರೆ ಕೃಷ್ಣ ಲೋಕ ಹೋಗಿದ್ರೆ ಮತ್ತೆ ನಿಮಗೆ ಜನ್ಮ ಇಲ್ಲ, ದೇವತೆ ಲೋಕ ಹೋಗಿದ್ರೆ ಮತ್ತೆ ನಿಮಗೆ ಜನ್ಮ, ಅಂದ್ರೆ ನಿಮ್ಮ ಟೈಮ್ ಮುಗ್ದ ಕೂಡಲೇ ನೀವು ಮತ್ತೆ ನಿಮಗೆ ಜನ್ಮ ಉಂಟು. ಮತ್ತೆ ಎಂತ ಅಂದ್ರೆ ಇಲ್ಲಿ ಕೃಷ್ಣ ಹೇಳುದು, ಅಲ್ಪ ಬುದ್ಧಿಯ ದೇವತೆಗಳನ್ನು ಪೂಜಿಸ್ತಾರೆ, ಅವರು ಪಡೆಯುವ ಫಲವು ಮಿತವಾದದ್ದು. ಮತ್ತೆ ಎಂತ ಅಂದ್ರೆ ಈಗ ಶಿವ ಮತ್ತೆ ದೇವಿ ನಿಮಗೆ ಗ್ರಾಂಟ್ ಮಾಡ್ತಾರೆ, ಗಣಪತಿ ನೀವು ಹೋದ ಕೂಡಲೇ ನಿಮ್ಗೆ ಎಲ್ಲ ಸಿಗ್ತದೆ, ಆದ್ರೆ ಅದು ಶಾಶ್ವತ ಅಲ್ಲಂತೆ. ಆದ್ರೆ ಕೃಷ್ಣ ಕೊಟ್ರೆ ಅದು ಶಾಶ್ವತ. ಅಂದ್ರೆ ಯೋಚನೆ ಮಾಡಿ ಕೊಡ್ತಾನೆ. ಹೇಗಂದ್ರೆ ಇವ ಹೇಗೆ ಇಟ್ಕೊಳ್ತಾನ, ಇವನಿಗೆ ಅಂಥದ್ದು, ಅಂದ್ರೆ ಎಲ್ಲವನ್ನು ಅವನ ಜವಾಬ್ದಾರಿ ನೋಡಿ ಮತ್ತೆ ಕೊಡುದಂದ್ರೆ ಕೃಷ್ಣ ಒಮ್ಮೆಲೆ ಕೊಡುವುದಿಲ್ಲ, ನೋಡಿ ಕೊಡ್ತಾನೆ. ಆದ್ರೆ ದೇವತೆಗಳು ನಾವು ಹೋಗಿ ಕೇಳಿದುಕೊಳ್ಳೆ ಕೊಡ್ತಾರೆ ಇಮಿಡಿಯೇಟ್, ಆದ್ರೆ ಅದು ಗ್ಯಾರಂಟಿ ಇಲ್ಲ, ಹೇಗೆ ಇಮಿಡಿಯೇಟ್ ಆಗಿ ಕಳೆದು ಹೋಗ್ತದೆ ಕೊಟ್ಟದ್ದು. ಹಾಗಾಗಿ ಕೃಷ್ಣ ಕೊಟ್ಟದ್ದು ಶಾಶ್ವತ. ನನ್ನನ್ನು ಪರಿಪೂರ್ಣವಾಗಿ ಅರಿಯದ ಬುದ್ಧಿಹೀನರು ದೇವತಂ ಪರಮಪುರುಷ ನಾನು ಕೃಷ್ಣನನ್ನು ಮೊದಲು ನಿರಾಕಾರನಾಗಿದ್ದು ಅನಂತರ ಈ ವ್ಯಕ್ತಿಯನ್ನು ಪಡೆದುಕೊಂಡೆ ಎಂದು ಭಾವಿಸ್ತಾರೆ. ಅಂದ್ರೆ ನೋಡಿ, ನಾನು ಹೇಳಿದಲ್ಲ 1000 ಸಂಶಯಗಳುಂಟು. ಅವರೆಲ್ಲ ಹೇಳುದು ಕೃಷ್ಣ ನಿರಾಕಾರಿ, ಇದು ಆಕ್ಚುಲಿ ಸರಿಯಲ್ಲ. ಕೃಷ್ಣನಿಗೆ ಆಕಾರ ಉಂಟು. ಹೇಗೆ ನನ್ಗೆ ರೂಪ ಉಂಟಾ, ನನ್ನ ತಂದೆಗೆ ರೂಪ ಉಂಟಾ, ನನ್ನ ತಂದೆಯ ತಂದೆಗೆ ರೂಪ ಉಂಟು, ಹಾಗೆ ಹೋದ್ರೆ ನಮ್ಮನ್ನು ಸೃಷ್ಟಿ ಮಾಡಿದ್ದು ಬ್ರಹ್ಮನಿಗೆ ರೂಪ ಉಂಟು, ಬ್ರಹ್ಮನ ಸೃಷ್ಟಿ ಮಾಡಿದ್ದು ಕೃಷ್ಣನಿಗೆ ಕೂಡ ರೂಪ ಉಂಟು. ಹಾಗಾಗಿ ಎಲ್ಲಾ ನಿರಾಕಾರಿವಾದಿಗಳು ಈ ತಪ್ಪನ್ನು ಹೇಳ್ತಿದ್ದಾರೆ. ಆದರೆ ಅಲ್ಪ ತಿಳುವಳಿಕೆ ಕಾರಣದಿಂದ ಅವರಿಗೆ ನಾಶವಿಲ್ಲದ ಪರಮೋಚ್ಚವಾದ ನನ್ನ ಉನ್ನತ ಸ್ವರೂಪವು ಅರ್ಥವಾಗುವುದಿಲ್ಲ. ಅವರಿಗೆ ಕೃಷ್ಣನ ಉನ್ನತ ಸ್ವರೂಪ ಅರ್ಥವಾಗುವುದಿಲ್ಲ ಅಂತೆ. ಯಾರಿಗೆ ಇದು ಮೆಡಿಟೇಷನ್ ಎಲ್ಲ ಮಾಡ್ತಾರಲ್ಲ, ನಿರಾಕಾರಿ ಅಂತ ಹೇಳಿದ್ದಾರೆ ಕೃಷ್ಣನಿಗೆ ಆಕಾರ ಇಲ್ಲ, ಶೂನ್ಯ, ಅವರಿಗೆ ಅರ್ಥ ಆಗುದಿಲ್ಲ ಅಂತೆ ಕೃಷ್ಣನ ಸ್ವರೂಪ. ಮೂಢರಿಗೆ ಬುದ್ಧಿಹೀನರಿಗೆ ನಾನು ಎಂದೂ ಕಾಣಿಸಿಕೊಳ್ಳುವುದಿಲ್ಲ. ನೋಡಿ, ಬುದ್ಧಿಹೀನರಿಗೆ ಮತ್ತೆ ಮೂಢರಿಗೆ ಕೃಷ್ಣ ಕಾಣಿಸಿಕೊಳ್ಳುವುದಿಲ್ಲ. ಅವರ ಮಟ್ಟಿಗೆ ನಾನು ಅಂತರಂಗ ಶಕ್ತಿಯಿಂದ ಅಮೃತನಾಗಿರುತ್ತೇನೆ, ಅದನ್ನು ನನಗೆ ಹುಟ್ಟು ಇಲ್ಲ, ನಾನು ಅವ್ಯಯನೆಂದು ಅವರು ತಿಳಿಯರು. ಇದೆಲ್ಲ ಕೃಷ್ಣನಿಗೆ ಹುಟ್ಟಿಲ್ಲ ಮತ್ತೆ ಕೃಷ್ಣ ಅವ್ಯಯನಂತ ಅವರಿಗೆ ಅರ್ಥವಾಗುವುದಿಲ್ಲ ಅಂತೆ. ಅರ್ಜುನ, ದೇವೋತ್ತಮ ಪರಮಪುರುಷನಾಗಿ ನಾನು ಹಿಂದೆ ಆದದನ್ನು, ಈಗ ಆಗುತ್ತಿರುವುದನ್ನು, ಇನ್ನು ಮುಂದೆ ಬರುವುದನ್ನು ಬಲ್ಲೆ. ನಾನು ಎಲ್ಲಾ ಜೀವಿಗಳಲ್ಲಿ ಬಲ್ಲೆ, ಆದರೆ ನನ್ನನ್ನು ಯಾರಿಗೂ ಕೂಡ ತಿಳಿಯಲಿಕ್ಕೆ ಆಗುದಿಲ್ಲ. ಅಂದ್ರೆ ಕೃಷ್ಣನಿಗೆ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಈ ಮೂರು ಕೂಡ ಕೃಷ್ಣನಿಗೆ ಗೊತ್ತುಂಟಂತೆ. ಮತ್ತೆ ಎಲ್ಲಾ ಜೀವಿಗಳನ್ನು ಕೃಷ್ಣನು ಅರಿತಿದ್ದಾನೆ, ಆದ್ರೆ ಕೃಷ್ಣನನ್ನು ಯಾರಿಗೂ ಕೂಡ ಅರಿಲಿಕ್ಕೆ ಸಾಧ್ಯವಿಲ್ಲ. ಯೇಷಾಂತು ಅಂತಗತ ಪಾಪಂ ಜನನಾಂ ಪುಣ್ಯಕರ್ಮಣಾಂ ತೇ ದ್ವಂದ್ವ ಮೋಹ ನಿರ್ಮುಕ್ತ ಭಜಂತೆ ಮಾಂ ದೃಢಾವೃತ. ಯಾರು ತಮ್ಮ ಹಿಂದಿನ ಜನ್ಮಗಳಲ್ಲಿ ಮತ್ತು ಈ ಜನ್ಮದಲ್ಲಿ ಪುಣ್ಯ ಕರ್ಮಗಳು ಮಾಡಿದಾರೋ ಮತ್ತು ಒಂದ್ ನಿಮಿಷ ಸರ್, ಎಕೋ ಬರ್ತಿದೆ. ಓಕೆ ಎಸ್ ಓಕೆ.
ಯಾರು ತಮ್ಮ ಹಿಂದಿನ ಜನ್ಮಗಳಲ್ಲಿ ಮತ್ತು ಈ ಜನ್ಮದಲ್ಲಿ ಪುಣ್ಯಕರ್ಮ ಮಾಡಿದಾರೋ ಮತ್ತು ಯಾರ ಪಾಪ ಕಾರ್ಯಗಳು ಸಂಪೂರ್ಣವಾಗಿ ನಿರ್ಮಲವಾಗಿಯೋ ಅವರು ಭ್ರಾಂತಿಯ ದ್ವಂದ್ವಗಳಿಂದ ಮುಕ್ತರಾಗುತ್ತಾರೆ, ಅವರು ದೃಢ ಮನಸ್ಸನ್ನು ಸೇವೆಯಲ್ಲಿ ನಿರತರಾಗುತ್ತಾರೆ. ಓಕೆ, ಅಂದ್ರೆ ಕೃಷ್ಣನನ್ನು ಅರ್ಥ ಮಾಡುವುದಂದ್ರೆ ನಾವು ಇಂದಿನ ಲೈಫಲ್ಲಿ ತುಂಬಾ ಪುಣ್ಯ ಮಾಡಿರ್ಬೇಕಂತೆ, ಪುಣ್ಯಗಳು ಮಾಡಿದ್ದಾರೆ, ಮತ್ತೆ ಪಾಪಗಳೆಲ್ಲ ಕಡಿಮೆ ಆಗಿದಂತೆ, ಎಲ್ಲ ಹೋಗಿದೆ ಅಂತೆ, ಸಂಪೂರ್ಣ ನಿರ್ಮೂಲವಾಗಿದೆ. ಮತ್ತೆ ದ್ವಂದ್ವ ಇಲ್ಲ ಅಂದ್ರೆ ಅದು ಸರಿ ಇದು ಸರಿ, ಒಂದೇ ಸರಿ ಅಂದ್ರೆ ಕೃಷ್ಣ ಪ್ರಜ್ಞೆ ಸರಿ, ಬೇರೆ ಅದನ್ನು ನೋಡುದು ಇಲ್ಲ, ಸ್ಟ್ರೈಟ್. ಮತ್ತೆ ದೃಢ ಮನಸ್ಸಿನಿಂದ ಅಂದ್ರೆ ಸ್ಟ್ರೈಟ್ ಫಾರ್ವರ್ಡ್, ನಾನು ಹೀಗೆ ಮಾಡ್ತೇನೆ ಹಾಗೆ, ಅವರು ದೃಢ ಮನಸ್ಸಿನಿಂದ ಕೃಷ್ಣನ ಸೇವೆಯನ್ನು ನಿರತರಾಗುತ್ತಾರೆ. ಮುಪ್ಪು ಸಾವುಗಳಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಶ್ರಮಿಸಿರುವ ಬುದ್ಧಿವಂತರು ಭಕ್ತಿ ಸೇವೆಯನ್ನು ಮಾಡುತ್ತಾ ನನ್ನಲ್ಲಿ ಆಶ್ರಯವನ್ನು ಪಡೆಯುವರು. ನಿಜವಾಗಿ ಅವರು ಬ್ರಹ್ಮನ್, ಏಕೆಂದ್ರೆ ಅವರ ದಿವ್ಯ ಕರ್ಮಗಳ ವಿಷಯದಲ್ಲಿ ಪ್ರತಿಯೊಂದು ಸಂಗತಿಯು ಅನ್ನು ಸಮಗ್ರವಾಗಿ ಬಲ್ಲರು. ಅಂದ್ರೆ ಬ್ರಹ್ಮನ್ ಅಂದ್ರೆ ಅವ ಬ್ರಹ್ಮಭೂತ ಸ್ಟೇಜಿಗೆ ಯಾರು ಬಂದಿದ್ದಾನೆ ಅವ ಕೃಷ್ಣನನ್ನು ಸಾವುಗಳಿಂದ ಅಂದ್ರೆ ಜನ್ಮ ಮೃತ್ಯು ಜರವ್ಯಾಧಿಯಿಂದ ಅವನಿಗೆ ಗೊತ್ತಿರ್ತದೆ, ಇದರಲ್ಲಿ ನಮಗೆ ಪಾರಾಗ್ಲಿಕ್ಕೆ ಕೃಷ್ಣ ಮಾತ್ರ ಕಾರಣ. ಹಾಗಾಗಿ ಬಿಡುಗಡೆ ಹೊಂದುವುದಕ್ಕಾಗಿ ಶ್ರಮಿಸಿದ ಬುದ್ಧಿವಂತರು ಭಕ್ತಿ ಸೇವೆಯನ್ನು ಮಾಡುತ್ತಾರೆ ಅಂದ್ರೆ ನನ್ನಲ್ಲಿ ಆಶ್ರಯ ಪಡೆಯುವರು, ಮತ್ತೆ ಕೃಷ್ಣನಲ್ಲಿ ಆಶ್ರಯ ಪಡೆಯುತ್ತಾರೆ. ನಿಜವಾಗಿ ಅವರು ಬ್ರಹ್ಮನ್, ಏಕೆಂದ್ರೆ ಅವರು ದಿವ್ಯ ಕರ್ಮಗಳ ವಿಷಯದಲ್ಲಿ ಪ್ರತಿಯೊಂದು ಸಂಗತಿಯನ್ನು ಸಮಗ್ರವಾಗಿ ಬಲ್ಲರು, ಅವರಿಗೆ ಎಲ್ಲವೂ ತಿಳಿಯುತ್ತದೆ. ಓಕೆ, ಚಾಪ್ಟರ್ ಸಮ್ಮರಿ. ಚಾಪ್ಟರ್ 7 ಟಾಪಿಕ್ಸ್, ರೆಫರೆನ್ಸ್, ಕೀವರ್ಡ್ಸ್. ಗ್ಲೋರೀಸ್ ಆಫ್ ನಾಲೆಜ್ ಅಬೌಟ್ ಕೃಷ್ಣ. ಕಶ್ಚಿನ್ ಮಾಂ ವೇತಿ ತತ್ವದ ನಾಲೆಜ್ ಆಫ್ ಲಾರ್ಡ್ ಕೃಷ್ಣ's ಎನರ್ಜಿ. ಪ್ರಕೃತಿಂ ವಿಧಿ ಮೇ ಪರಂ. ಸರಣಿಂಗ್ ಅಂಟು ಲಾರ್ಡ್ ಕೃಷ್ಣ ಮಾಂ ಏವ ಯೇ ಪ್ರಪದ್ಯಂತೆ. ಡೆಮಿಗಾಡ್ ವರ್ಷಿಪ್ ಅಂಡ್ ಇಂಪಲ್ಸಿನಂ ಮಾಯಾ ಏವ ವಿಹಿತಾನ್ ಈತನ್. ಫ್ರಮ್ ಡಿಲ್ಯೂಷನ್ ಟು ಡಿವೋಷನ್ ಇಚ್ಛಾ ದ್ವೇಷ ಸಮುತ್ತೇನ. ಓಕೆ, ಎಸ್, ಯಾವ್ದು ಪ್ರಶ್ನೆ ಉಂಟಾ? ಪ್ರಶ್ನೆ ಇದ್ದಲ್ಲಿ ಕೇಳಬಹುದು. ಗುರುಜಿ 4 ಹೇಳಿ. ಹಲೋ, ಗುರುಜಿ 4 ಜನಗಳು ಕೃಷ್ಣನಲ್ಲಿ ಸೇರುತ್ತಾರೆ ಅಂದ್ರಲ್ಲ, ದುಃಖಿಗಳು, ಜಿಜ್ಞಾಸಿಗಳು, ಆಮೇಲೆ ಮತ್ತಿನ್ಯಾರು ಇಬ್ರು ಯಾರು ಗುರುಜಿ? ಮಾಯಾ ಅಪರಿತ ಜ್ಞಾನ, ಸಾರಿ ಅಲ್ಲ, ಚತುರ್ವಿಧ ಸುಕೃತಿನೋ ಅರ್ಜುನ, ಅರ್ಥೋ ಅರ್ಥಾತಿ ಜಿಜ್ಞಾಸು ಜಾನೀಸ. ಅಂದ್ರೆ ಜಿಜ್ಞಾಸಿ, ಈಗ ನೀವು ಅಂದ್ರೆ ನೀವು ಈಗ ಬಂದಿದ್ದೀರಿ ಭಗವದ್ಗೀತೆಗೆ, ಹಾಗಾಗಿ ನೀವು ತಿಳಿಬೇಕಂತ ಬಂದಿದ್ದೀರಿ, ಗೊತ್ತಾಯ್ತಾ? ಹಾಗಾಗಿ ನೀವು ಜಿಜ್ಞಾಸಿ. ಮತ್ತೆ ಜ್ಞಾನಿ ಅಂದ್ರೆ ಅವನಿಗೆ ಎಲ್ಲ ತಿಳಿದಿದೆ, ಮತ್ತೆ ಅವ ಆ ವಿಷಯದಲ್ಲಿ ತುಂಬಾ ತಿಳಿಲಿಕ್ಕೆ ಪ್ರಯತ್ನ ಪಡ್ತಾನೆ. 4 ಮಂದಿ. ಒಂದು ದುಃಖಿಗಳು, ಮತ್ತೊಂದು ಜಿಜ್ಞಾಸು, ಮತ್ತೆ ಹಣ ಬೇಕಾದವರು, ಹಣದ ಸಮಸ್ಯೆ ಇದ್ದವರು, ಮತ್ತೆ ಜ್ಞಾನಿಗಳು. ಕೊನೆಯಲ್ಲಿ ಹೇಳಿದ್ರಲ್ಲ ಇದು ಅಧ್ಯಾಯದ ಸಮ್ಮರಿ ಅಂತ, ಅದು ಕನ್ನಡದಲ್ಲಿ ಹೇಳಕ್ಕಾಗತ್ತಾ? ಓಕೆ, ಕನ್ನಡದಲ್ಲಿ ಆಕ್ಚುಲಿ ನಾನು ಒಬ್ರು ಇದ್ದಾರೆ, ಅವ್ರು ಮಾಡುವವರು. ಕನ್ನಡದಲ್ಲಿ ನನಗೆ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ, ಮತ್ತೆ ಜಾತ್ರೆ ಕೂಡ ನಾನು ಟ್ರೈ ಮಾಡ್ತೇನೆ. 1 ನಿಮಿಷ. ಇದ್ದದನ್ನು ಓದ್ಲಿಕ್ಕೆ ಆಗ್ತದೆ, ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ. ಓಕೆ, ನಾನು ಹೇಳ್ತೇನೆ. ಗ್ಲೋರೀಸ್ ಆಫ್ ನಾಲೆಜ್ ಅಬೌಟ್ ಕೃಷ್ಣ ಅಂದ್ರೆ ಕೃಷ್ಣನ ಗ್ಲೋರೀಸ್ ಅಂತೆ, ಕೃಷ್ಣನ ಬಗ್ಗೆ ಹೇಳುವುದು. ಅದು ಈ ಶ್ಲೋಕ ಕಶ್ಚಿನ್ ಮಾಂ ವೇತಿ ತತ್ವದ 7.1 to 7.3. ಕೃಷ್ಣನ ಬಗ್ಗೆ ಹೊಗಳುವಿಕೆ. ಮತ್ತೆ ನಾಲೆಜ್ ಆಫ್ ಲಾರ್ಡ್ ಕೃಷ್ಣ's ಎನರ್ಜೀಸ್, ಕೃಷ್ಣನ ಎನರ್ಜೀಸ್ ಅಂದ್ರೆ ಭೂಮಿ, ಅಪೋ, ನಲೋ, ವಾಯು, ಖಂ, ಅದೆಲ್ಲ ಕೃಷ್ಣನ ಎನರ್ಜೀಸ್. ಪ್ರಕೃತಿ ವಿಧಿ ಮೇ ಪರಂ. ಮತ್ತೆ ಸರೆಂಡರಿಂಗ್ ಅಂಟು ಲಾರ್ಡ್ ಕೃಷ್ಣನಿಗೆ ಶರಣಾಗತಿ. ಮಾಮೇವ ಪ್ರಪದ್ಯಂತೆ, ಅದು 7.13 to 7.19 ಶ್ಲೋಕದಲ್ಲಿ ಉಂಟು. ಮತ್ತೆ ಡೆಮಿಗಾಡ್ ವರ್ಷಿಪ್ ಅಂಡ್ ಇಂಪರ್ಸನಿಸಮ್, ದೇವತೆ ಪೂಜೆ ಮಾಡುದು. ಮತ್ತೆ ಇಂಪರ್ಸನಿಸಮ್ ಅಂದ್ರೆ ಎಲ್ಲ ಸೋಕಾಲ್ಡ್ ನಿಮ್ದು ಮೆಡಿಟೇಷನ್ ಎಲ್ಲ ಮಾಡ್ತಾರಲ್ಲ, ಅವರೆಲ್ಲ ಕೃಷ್ಣನಿಗೆ ಆಕಾರವಿಲ್ಲ ಅಂತ ಹೇಳ್ತಾರೆ. ಅವರು ಮಾಯಾ ಏವ ವಿಹಿತಾನ್ ಈತಾನ್ ಈ ಶ್ಲೋಕದಲ್ಲಿ ಉಂಟು. ಮತ್ತೆ ಫ್ರಮ್ ಡಿಲ್ಯೂಷನ್ ಟು ಡಿವೋಷನ್, ಭ್ರಮೆಯಿಂದ ಭಕ್ತಿಗೆ, ಇಚ್ಛಾ ದ್ವೇಷ ಸಮುತ್ತೇನ. ಓಕೆ, ತಿಳಿದ ಮಾತಾಜಿ? ಗುರುಗಳೇ, ನಾವು ಯಾವುದೇ ದೇವತೆಗೆ ಪೂಜೆ ಮಾಡಿದ್ರು ಅದು ಕೃಷ್ಣನಿಗೆ ಸಲ್ಲುತ್ತೆ, ಯಾಕಂದ್ರೆ ಅದ್ರಲ್ಲೂ ಕೃಷ್ಣನೇ ಇರ್ತಾನೆ. ಅಂದ್ರೆ ಏನಂತ ಹೇಳಿದ್ರೆ ಎಲ್ಲಾ ದೇವತೆಗಳು ಬ್ರಾಂಚ್ ಆಫೀಸ್, ಹೆಡ್ ಆಫೀಸ್ ಬಂದು ಕೃಷ್ಣ ಅಂತ. ಅಂದ್ರೆ ನಾವ್ ಯಾವುದೇ ದೇವತೆಗಳಿಗೆ ಪೂಜೆ ಮಾಡಿದ್ರು ಕೃಷ್ಣನಿಗೆ ಸಲ್ಲುತ್ತೆ, ಎಲ್ಲಾ ಕಡೆನೂ ಕೃಷ್ಣನೇ ಇರ್ತಾನೆ ಅಂತ ಹೇಳ್ತಾರ ಅಲ್ವಾ ಗುರುಜಿ? ಹೌದು, ಸಲ್ಲುತ್ತದೆ. ಆದ್ರೆ ಬುದ್ಧಿವಂತರು ಕೃಷ್ಣನಿಗೆ ಪೂಜೆ ಮಾಡ್ತಾರಂತೆ, ಆಚಾರ್ಯರಲ್ಲಿ ಹೇಳಿದ್ದಾರೆ. ಹೇಗೆ ಅಂದ್ರೆ, ಈಗ ಸಪೋಸ್ ನೀವು ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತೀರಿ, ನಿಮ್ಗೆ ಸಿಇಒದು ಅಂದ್ರೆ ಸಿಇಒ ನಿಮ್ಗೆ ಟಚ್ ಉಂಟು, ಸಿಇಒ ಕಂಪನಿದು.
ಕಂಪನಿ ಅಂದ್ರೆ ಮ್ಯಾನೇಜಿಂಗ್ ಡೈರೆಕ್ಟರ್ ಮೇನ್ ಯಾರಿದ್ದಾನೆ ಅವನು ನಿಮ್ಗೆ ಟಚ್ ಉಂಟು. ನೀವು ಮತ್ತೆ ಎಂತ ಹೇಳುದು ಮ್ಯಾನೇಜರ್ನ ಅಪ್ರೋಚ್ ಆಗ್ತೀರಾ ಅಲ್ಲ ಡೈರೆಕ್ಟ್ ಅವರನ್ನ ಅಪ್ರೋಚ್ ಆಗ್ತೀರಾ? ಸಿಒನ ಅಪ್ರೋಚ್. ಅದೇ ರೀತಿ ನಿಮ್ಗೆ ಯಾವಾಗ ಈಗ ಬುದ್ಧಿ ನಿಮಗೆ ತಿಳಿಯಿತು ಕೃಷ್ಣನನ್ನು ಪೂಜೆ ಮಾಡಿದ್ರೆ ಅವರಿಗೆಲ್ಲ ಹೇಗಂದ್ರೆ ಒಂದು ಗಿಡದ ಬುಡಕ್ಕೆ ನೀವು ನೀರು ಹಾಕಿದ್ರೆ ಅದು ಎಲ್ಲ ಹೋಗ್ತದೆ, ಸ್ಟೆಮ್ಮಿಗೆ ಹೋಗ್ತದೆ, ಬ್ರಾಂಚಸ್ಗೆ ಹೋಗ್ತದೆ, ಲೀಫಿಗೆ ಹೋಗ್ತದೆ, ಎಲ್ಲ ಹೋಗ್ತದೆ. ಅದೇ ರೀತಿ ಕೃಷ್ಣನನ್ನು ನೀವು ಪೂಜಿಸಿದ್ರೆ ಸಾಕು, ಅದು ಎಲ್ಲ ಹೋಗ್ತದೆ. ಆತರ ಅದೇ ಮೇನ್ ಸ್ವಿಚ್ ಆನ್ ಮಾಡದೆ ನಾವು ಬೇರೆ ಸ್ವಿಚ್ ಆನ್ ಮಾಡಕ್ ಆಗಲ್ಲ. ಹೌದೌದು. ಮೇನ್ ಅಲ್ಲ ಸ್ವಿಚ್ ಆನ್ ಅದಕ್ಕೆ ಮಾಡಿದ್ರೆ ನಮ್ಗೆ ಅದು ಒಳ್ಳೇದು. ನಾವು ಅಂದ್ರೆ ಇದನ್ನು ನಾವು ಕಾರ್ಯರೂಪದಲ್ಲಿ ತರಬೇಕು ನಾವು. ಮತ್ತೆ ಎಂತ ಅಂದ್ರೆ ದೇವತೆಗಳಿಗೆ ಕೂಡ ಕೃಷ್ಣನನ್ನು ನೀವು ಈಗ ನಾವು ನೋಡಿ, ನಾವು ಈಗ ಎಲ್ಲಿಯಾದ್ರೂ ಯಾತ್ರೆ ಹೋದ್ರೆ ಅಲ್ಲಿ ಶಿವ ಟೆಂಪಲ್ಗೆ ನಾವು ಹೋಗ್ತೇವೆ, ಗಣಪತಿ ಟೆಂಪಲ್ಗೆ ನಾವು ಹೋಗಿ ಎಂತ ಮಾಡುದಂದ್ರೆ ನಾವು ಅಡ್ಡ ಬಿದ್ದು ಅವ್ರ ಹತ್ರ ಕೇಳುದು, ಶಿವ ಭಾಗವತಮಲ್ಲಿ ಉಲ್ಲೇಖ ಉಂಟು ಶಿವನ ಬಗ್ಗೆ, ಶಿವ ಟಾಪ್ ಮೋಸ್ಟ್ ವೈಷ್ಣವ. ಈಗ ನಮ್ಮ ಈ ಕಲ್ಟ್ಗೆ ನಾವು ವೈಷ್ಣವರ್ ಅಂತ ಹೇಳುದು, ನಮ್ಮ ಕಲ್ಟಿಗೆ. ಹಾಗಾಗಿ ವೈಷ್ಣವರಲ್ಲಿ ಟಾಪ್ ಮೋಸ್ಟ್ ವೈಷ್ಣವ ಶಿವ, ವೈಷ್ಣವ ನಾಮ್ ಯಥಾ ಶಂಭು. ನಾವು ಶಿವ ಟೆಂಪಲ್ಗೆ ಹೋಗಿ ಎಂತ ಮಾಡುದಂದ್ರೆ ಅಡ್ಡ ಬಿದ್ದು ನಾವು ಕೇಳುದು, ಶಿವ ನೀನು ಟಾಪ್ ಮೋಸ್ಟ್ ವೈಷ್ಣವ, ನಿನ್ನ ಹತ್ರ ತುಂಬಾ ಭಕ್ತಿ ಉಂಟು ಕೃಷ್ಣನಲ್ಲಿ, ನಿನ್ನಲ್ಲಿ ಇದ್ದು ಸ್ವಲ್ಪ ಭಕ್ತಿ ನನಗೆ ಕೊಡು. ನಾವು ಹಾಗೆ ಅಡ್ಡ ಬಿದ್ದು ಕೇಳುದು. ಆಗ ಶಿವನಿಗೆ ಕೂಡ ಖುಷಿ ಆಗ್ತದೆ, ಮತ್ತೆ ಶಿವ ಅವನಲ್ಲಿದ್ದ ಸ್ವಲ್ಪ ಭಕ್ತಿ ನಮಗೆ ಕೊಡ್ತಾನೆ. ನಮ್ದು ಪ್ರೇಯರ್ ಮಾತ್ರ ಡಿಫ್ರೆಂಟ್, ಗೊತ್ತಾಯ್ತಾ? ಗುರುಗಳೇ, ಗೋಸ್ವಾಮಿ ಅಂದ್ರೆ ಯಾರು ಗುರುಗಳೇ? ಗೋಸ್ವಾಮಿ ಅಂದ್ರೆ 6 ಗೋಸ್ವಾಮಿಗಳಿದ್ದಾರೆ. ಗೋಸ್ವಾಮಿ ಅಂದ್ರೆ ಗೋ ಅಂದ್ರೆ ಎಂತ ಹೇಳುದು ಇದು ಸೆನ್ಸಸ್. ಗೋ ಅಂದ್ರೆ ನಿಮ್ದು ಎಂತ ಹೇಳುದು ನಮ್ದು ಇಂದ್ರಿಯ ಅಂದ್ರೆ ಇಂದ್ರಿಯ. ಸ್ವಾಮಿ ಅಂದ್ರೆ ಈ ಇಂದ್ರಿಯಗಳನ್ನು ಯಾರು ಕಂಪ್ಲೀಟ್ ಆಗಿ ಕಂಟ್ರೋಲ್ ಇಟ್ಟಿದ್ದಾನೆ ಅವನಿಗೆ ಗೋಸ್ವಾಮಿ ಅಂತ ಹೆಸರು. ಅಲ್ಲ, ನೀವು ಪಿಕ್ಚರ್ ತೋರಿಸಿ ಮಾಡ್ತಾ ಇದ್ದಾರೆ, ಅವರು ಗೋಸ್ವಾಮಿ ಅಂತ ಹೇಳಿದ್ರಿ ನೀವು, ಅದಕ್ಕೆ ಗೋಸ್ವಾಮಿ ಅಂದ್ರೆ ಚೈತನ್ಯ ಮಹಾಪ್ರಭು 500 ವರ್ಷ ಮುಂಚೆ ಬರುವಾಗ 6 ಗೋಸ್ವಾಮಿ ಅವರು. ಒಂದು ಫಸ್ಟ್ ಇದು ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ರಘುನಾಥ ದಾಸ ಗೋಸ್ವಾಮಿ, ರಘುನಾಥ ಭಟ್ಟ ಗೋಸ್ವಾಮಿ, ಗೋಪಾಲ ಭಟ್ಟ ಗೋಸ್ವಾಮಿ, ಮತ್ತೆ ಜೀವ ಗೋಸ್ವಾಮಿ. ಇವರು 6 ಗೋಸ್ವಾಮಿ ಅವರು ಅವರ ಕಂಪ್ಲೀಟ್ ಅವರಂದ್ರೆ ದೊಡ್ಡ ದೊಡ್ಡ ಸ್ಕಾಲರ್ ಆಗಿದ್ರು. ಎಲ್ಲವನ್ನು ತ್ಯಜಿಸಿ ಖಾಲಿ ಒಂದು ಲಂಗೋಟಿಯಲ್ಲಿ ವೃಂದಾವನದಲ್ಲಿ ಅವರು ಚೈತನ್ಯ ಮಹಾಪ್ರಭು ಅಂತಂದ್ರೆ ಕೃಷ್ಣಂದು ಗ್ರ್ಯಾಂಡ್ ಸನ್ ವಜ್ರನಾಭ 1000 ದೇವಸ್ಥಾನವನ್ನು ಕಟ್ಟಿದ್ದ. ಆದ್ರೆ ಮುಘಲರು ಮೊಹಮ್ಮದ್ ಗಜ್ನಿ, ಮೊಹಮ್ಮದ್ ಗೋರಿ ಮತ್ತೆ ಔರಂಗಜೇಬ್ ಎಲ್ಲ ಬಂದು ಅದನ್ನೆಲ್ಲ ನಾಶ ಮಾಡಿದ್ರು. ಮತ್ತೆ ಕಾಲಕ್ರಮೇಣ ಚೈತನ್ಯ ಬರುವಾಗ ಅದೆಲ್ಲ ನಾಶವಾಗಿತ್ತು. ಚೈತನ್ಯ ಮಹಾಪ್ರಭು ಅವರಿಗೆ ಜವಾಬ್ದಾರಿ ಕೊಟ್ರು. ಈ 6 ಗೋಸ್ವಾಮಿ. ಒಂದ್ ನಿಮಿಷ ಅಲ್ಲಿ ಮಾತಾಡ್ತಿದ್ದಾರೆ. ಓಕೆ, ಹರೇ ಕೃಷ್ಣ. ಒಂದ್ ನಿಮಿಷ. ಹಾಗೆ ಚೈತನ್ಯ ಮಹಾಪ್ರಭು ಎಂತ ಮಾಡಿದ ಅಂದ್ರೆ ಆ ವಜ್ರನಾಮ ಕಟ್ಟಿದ ಎಲ್ಲ ದೇವಸ್ಥಾನಗಳನ್ನು ವಾಪಸ್ ರೀಇನ್ವೇಟ್ ಮಾಡ್ಲಿಕ್ಕೆ ಈ 6 ಗೋಸ್ವಾಮಿಗಳಿಗೆ ಜವಾಬ್ದಾರಿ ಕೊಟ್ರು. ಮತ್ತೆ ಅವರೆಂತ ಮಾಡಿದ ಅಂದ್ರೆ ಅವರು ಗೋಸ್ವಾಮಿ ಅವರೆಲ್ಲ ಮಾಮೂಲಿ ಜನ ಅಲ್ಲ, ಅವರೆಲ್ಲ ಮಂಜರೀಸ್ಗಳು, ಕೃಷ್ಣನೊಟ್ಟಿಗಿದ್ದ ಮಂಜರೀಸ್ಗಳು. ಹೇಗೆ ಕೃಷ್ಣ ಬರುವಾಗ ಹೇಗೆ ಗೋಪಿಗರು ಬಂದಿದ್ರು ಅದೇ ರೀತಿ ಕೂಡ ಚೈತನ್ಯ ಮಹಾಪ್ರಭು ಬರುವಾಗ ಇವರ ಗೋಸ್ವಾಮಿಗಳು ಕೂಡ ಅದೇ ರೀತಿ. ಹಾಗಾಗಿ ಅವರಲ್ಲಿ ಎಂತ ಮಾಡಿದ ಅಂದ್ರೆ ಅವರಿಗೆಲ್ಲವೂ ಅಂದ್ರೆ ಕಾಡಿನ ಮೂಲೆಯಲ್ಲಿ ಎಲ್ಲ ಇದು ಇತ್ತಂತೆ, ದೇವರಿದ್ರಂತೆ. ಅವರಿಗೆ ಒಂದೊಂದು ದೇವರು ಸಿಕ್ತು. ಅಂದ್ರೆ ಕೃಷ್ಣ ಅವರಿಗೆ ಎಂತ ಮಾಡಿದ ಅವರಲ್ಲಿ ಬರಿತಾ ಇದ್ರು. ಬರೆಯುವಾಗ ಅವರು ಒಂದೊಂದು ಎಂತ ಹೇಳುದು ಒಂದೊಂದು ಕಾಡಿನ ಮಧ್ಯೆ ಹೋಗಿ ಒಂದು ಎಂತ ಹೇಳುದು ಪುಂಚ ಅಂತ ಹೇಳ್ತಾರೆ, ಅದರಲ್ಲೆಲ್ಲ ಅವರು ಒಂದೊಂದು ಡಿಟಿಯನ್ನು ತಂದದ್ದು. ಹಾಗಾಗಿ ಅವರೆಲ್ಲ ಎಂತ ಹೇಳುದು ಉನ್ನತ ಸ್ಟೇಜ್ ಅಲ್ಲಿ ಇದ್ದಾರೆ ಭಕ್ತಿ. ಇದು ಸೇವಕಿಯರು, ರಾಧಾರಾಣಿದು ಸೇವಕಿಯರು ಎಲ್ಲ. ಹಾಗಾಗಿ ಅವರೆಲ್ಲ ಮಾಮೂಲಿ ಜನ ಅಲ್ಲ ನಮ್ಗೆ, ಯಾಕಂದ್ರೆ ಅವರದ್ದು ಲೆವೆಲ್ಗೆ ನಮ್ಗೆ ಈಗ ನಾನು ಹೇಳಿದ್ರು ಕೂಡ ನಿಮ್ಗೆ ಅದು ಅರ್ಥ ಆಗುದು. ಯಾಕಂದ್ರೆ ಅವರು ಉನ್ನತ ಮಟ್ಟದಲ್ಲಿದ್ದಾರೆ. ಅದು ಎಂತಂದ್ರೆ ಅದು ಮೋಸ್ಟ್ ಕಾನ್ಫಿಡೆನ್ಷಿಯಲ್. ಹೇಗಂದ್ರೆ ನೋಡಿ, 2 ಟೈಪ್ ಇದು ಭಕ್ತಿ ಉಂಟು. ಒಂದು ಸಾಧನ ಭಕ್ತಿ ಮತ್ತೆ ಇನ್ನೊಂದು ರಾಗಾನುಗ ಭಕ್ತಿ. ಸಾಧನ ಭಕ್ತಿ ಅಂದ್ರೆ ನಿಮಗೆ ನಾನೀಗ ಹೇಳ್ತಾ ಇದ್ದೇನೆ, ನೀವು 16 ಸುತ್ತು ಜಪ ಮಾಡಿ 1 ಗಂಟೆ ಭಗವದ್ಗೀತೆ ಓದಿ ಮತ್ತೆ ಅರ್ಧ ಗಂಟೆ ಕೀರ್ತನ ಮಾಡಿ ನೀವೆಂತ ಮಾಡ್ತೀರ ಅಂದ್ರೆ ನನ್ನ ಒತ್ತಾಯಕ್ಕೆ ನೀವು ಮಾಡ್ತಾ ಇದ್ದೀರಿ, ಒಂದು ಸಾಧನ ರೀತಿಯಲ್ಲಿ ಮಾಡ್ತಾ ಇದ್ದೀರಿ. ರಾಗಾನುಗ ಭಕ್ತಿ ಅಂದ್ರೆ ಸ್ಪಾಂಟೇನಿಯಸ್. ಗೋಸ್ವಾಮಿನವರೆಲ್ಲ ಸ್ಪಾಂಟೇನಿಯಸ್ ಅಂದ್ರೆ ಅವರಿಗೆ ಹೇಳ್ಬೇಕಂತಿಲ್ಲ, ಅವರಂದ್ರೆ ಸ್ಪಾಂಟೇನಿಯಸ್ ಸ್ಮರಣೆ ಕೃಷ್ಣಂದು. ಅಂದ್ರೆ ಅದು ಉನ್ನತ ಮಟ್ಟ. ಅದು ನಮ್ಗೆ ಈಗ ಇಮಿಟೇಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ನಾವು ಆ ಸ್ಟೇಜ್ ಅಲ್ಲಿ ಇಲ್ಲ. ನಾವು ಸಾಧನೆ ಮಾಡ್ತಾ 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 ನಾವು ಸಾಧನೆ ಸ್ಟೇಜ್ ಅಲ್ಲಿ ಇದ್ದೇವೆ. ನಾವು ಅದನ್ನು ಮಾಡ್ಬೇಕು ಅಷ್ಟೇ. ರಾಗಾನುಗ ಭಕ್ತಿ
ನಮ್ಗೆ. ನಾವು ಜಸ್ಟ್ ಹೇಗಂದ್ರೆ ರಘುನಾಥ ದಾಸ ಗೋಸ್ವಾಮಿ ದಿವಸದಲ್ಲಿ 1 ಗ್ಲಾಸ್ ಬಟರ್ ಮಿಲ್ಕ್ ಕುಡಿತಾ ಇದ್ರು. ಮತ್ತೆ 1,000 ದೇವರಿಗೆ ನಮಸ್ಕಾರ ಮಾಡ್ತಿದ್ರು ದಂಡವತ್, 1,000 ವೈಷ್ಣವರಿಗೆ ನಮಸ್ಕಾರ ಮಾಡ್ತಿದ್ರು. ನಮಗೆ ಅದನ್ನು ಜಸ್ಟ್ ನಾವು ಎಂತಂದ್ರೆ ಜಸ್ಟ್ ನಾವು ಕೇಳ್ಬೇಕಷ್ಟೇ, ನಮ್ಗೆ ಅದು ಮಾಡ್ಲಿಕ್ಕೆ ಆಗುದಿಲ್ಲ. ನಮ್ಮ ಹತ್ರ ಅಷ್ಟು ಭಕ್ತಿ ಇಲ್ಲ. ಯಾಕಂದ್ರೆ ಅವರು ಕಾನ್ಸ್ಟೆಂಟ್ ಭಕ್ತಿಯಲ್ಲಿದ್ದವರು. ಅವ್ರದ್ದು ಅಂದ್ರೆ ಒಂದೊಂದು ವಿಷಯ, ಅವ್ರದ್ದು ಗೋಸ್ವಾಮಿದೆಲ್ಲ ವಿಷಯ ಹೇಳಿದ್ರೆ ನೀವು ಎಂತಂದ್ರೆ ಎಂತ ಆಗ್ತದೆ ಅಂದ್ರೆ ಸ್ಟನ್ ಆಗ್ತೀರಿ. ಅಂದ್ರೆ ಭಕ್ತಿಯಲ್ಲಿ ನಾವು ನಾನು ಅವರೆದುರು ಒಂದು ಧೂಳು ಕೂಡ ಸಮಾನ ಅಲ್ಲ. ಅಂದ್ರೆ ಅವ್ರದ್ದು ಆ ಲೆವೆಲ್ ಭಕ್ತಿ. ಹಾಗಾಗಿ ನಾವೀಗ ಸಾಧಾರಣ ಸ್ಟೇಜ್ ಅಲ್ಲಿ ಇದ್ದೇವೆ. ನಾವು ಸಾಧನೆ ಮಾಡುವ, ಮತ್ತೆ ನಮಗೆ ಕ್ರಮೇಣ ಅವರದ್ದು ಎಂತೆಂತ ಅಂತ ನಮಗೆ ಅರ್ಥ ಆಗ್ತದೆ. ಎಸ್, ಬೇರೆ ಯಾವ್ದು ಪ್ರಶ್ನೆ? ಥ್ಯಾಂಕ್ ಯು ಗುರುಜಿ. ಸಾಧನಾ ಭಕ್ತಿ ಮತ್ತೆ ಇನ್ನೊಂದು ಯಾವ್ದು ಭಕ್ತಿ ಗುರುಜಿ? ರಾಗಾನುಗ ಭಕ್ತಿ. ರಾಗಾನುಗ ಭಕ್ತಿ ಅಂದ್ರೆ ಸ್ಪಾಂಟೇನಿಯಸ್, ಹೇಳ್ಬೇಕಂತಿಲ್ಲ. ಕೃಷ್ಣನನ್ನು ನೀನು ಪೂಜೆ ಮಾಡು, ನೀನು ಜಪ ಮಾಡು, ಇದು ಹೇಳ್ಬೇಕಂತಿಲ್ಲ. ಅವ ಕಾನ್ಸ್ಟೆಂಟ್ ಆಗಿ ಮಾಡ್ತಾ ಇರ್ತಾನೆ. ಅಂದ್ರೆ ರಾಗಾನುಗ ಭಕ್ತಿಯಲ್ಲಿ ಅವ ಡೈಲಿ ಕೃಷ್ಣನ ನೋಡ್ತಾ ಇರ್ತಾನೆ, ಪ್ರತಿ ಕ್ಷಣದಲ್ಲೂ ಮತ್ತೆ ಎಲ್ಲದಲ್ಲೂ. ಹೇಗಂದ್ರೆ ಈಗ ಪ್ರಹ್ಲಾದ ನರಸಿಂಹ ಉಗ್ರ ನರಸಿಂಹ ಅಲ್ಲ, ಹಿರಣ್ಯಕಶಿಪು ಹೇಳ್ತಾನೆ, ನಿನ್ನ ನರಸಿಂಹ ಈ ಕಂಬದಲ್ಲಿ ಇದ್ದಾನಾ? ಪ್ರಹ್ಲಾದ ಹೇಳ್ತಾನೆ ಇದ್ದಾನೆ. ಹಾಗೆ ಎಲ್ಲರಲ್ಲೂ ಇದ್ದಾನೆ ಕೃಷ್ಣ. ಆದ್ರೆ ಈಗ ನಮ್ಗೆ ಅಂತಂದ್ರೆ ನಮ್ಗೆ ಆ ಒಂದು ನಂಬಿಕೆ ಇಲ್ಲ. ಈಗ ಭಕ್ತಿಯಲ್ಲಿ ಪ್ರೋಗ್ರೆಸ್ ಅಂದ್ರೆ ಎಂತ ಗೊತ್ತುಂಟಾ? ಪ್ರೋಗ್ರೆಸ್ ಅಂದ್ರೆ ಭಕ್ತಿಯಲ್ಲಿ ಪ್ರೋಗ್ರೆಸ್ ಅನ್ನೋದು, ಈಗ ನೀವು ಮೆಟೀರಿಯಲ್, ಈಗ ಭೌತಿಕ ಲೋಕದಲ್ಲಿ ಪ್ರೋಗ್ರೆಸ್ ಅನ್ನೋದ್ರೆ, ಈಗ ಒಂದು ಜಾಬ್ ಅಲ್ಲಿ ಇದ್ರಿ, ನಿಮ್ಗೆ ಪ್ರಮೋಷನ್ ಆಗ್ಬೇಕು, ನಿಮ್ಗೆ ಜಾಸ್ತಿ ಸಂಬಳ ಸಿಗ್ಬೇಕು, ಗೊತ್ತಾಯ್ತಾ? ಅದು ಪ್ರೋಗ್ರೆಸ್. ಆದ್ರೆ ಭಕ್ತಿಯಲ್ಲಿ ಹಾಗೆ ಅಲ್ಲ ಅಂತೆ. ಭಕ್ತಿಯಲ್ಲಿ ಪ್ರೋಗ್ರೆಸ್ ಅಂದ್ರೆ ನೀವು ದಿವಸ ಹೋದಾಗೆ ನಿಮಗೆ ಕೃಷ್ಣನ ಮೇಲೆ ನಂಬಿಕೆ ಜಾಸ್ತಿ ಜಾಸ್ತಿ ಆಗ್ಬೇಕು. ಈಗ ಒಬ್ಬ ಪ್ರೋಗ್ರೆಸ್ ಆದವ ಮತ್ತೆ ನನಗೆ ಡಿಫ್ರೆನ್ಸ್ ಅಂತ ಅಂದ್ರೆ, ಅವನಿಗೆ ಜಾಸ್ತಿ ನಂಬಿಕೆ ಉಂಟು 100%, ನನಗೆ ಕಡಿಮೆ ಉಂಟು. ನಾನು ಕೂಡ ಈ ಭಕ್ತಿಯಲ್ಲಿ ಪ್ರೋಗ್ರೆಸ್ ಆಗುದಂದ್ರೆ ನಾನು ದಿವಸ ಹೋದಾಗೆ ನನಗೆ ಕೃಷ್ಣನ ಮೇಲೆ ನಂಬಿಕೆ ಜಾಸ್ತಿ ಜಾಸ್ತಿ ಆಗುದು. ಆದ್ರೆ ರಾಗಾನುಗ ಅವರಿಗೆ ಫುಲ್ಲು ನಂಬಿಕೆ ಕೃಷ್ಣನ ಮೇಲೆ, ಮತ್ತೆ ಅವರು ಕಾನ್ಸ್ಟೆಂಟ್ ಆಗಿ ಸ್ಮರಣೆಯಲ್ಲಿ ಇರ್ತಾರೆ. ಥ್ಯಾಂಕ್ ಯು ಗುರುಜಿ. ಓಕೆ, ಬೇರೆ ಯಾವ್ದು ಪ್ರಶ್ನೆ ಉಂಟಾ? ಬೇರೆ ಯಾರ್ದು? ಗುರುಜಿ 6 ಜನ ಗೋಸ್ವಾಮಿಗಳ ಹೆಸರು ಹೇಳಿ ಗುರುಜಿ. 6 ಜನ ಗೋಸ್ವಾಮಿ ಶಿಷ್ಯರು. ಗೋಸ್ವಾಮಿ ಇದು ಒಂದು ಜೀವ ಗೋಸ್ವಾಮಿ, ಸಾರಿ ಫಸ್ಟ್ ಇದು ರೂಪ ಗೋಸ್ವಾಮಿ. ಸೆಕೆಂಡ್ ಇದು ಸನಾತನ್ ಗೋಸ್ವಾಮಿ, ಇವರ ಅಣ್ಣ ತಮ್ಮ. ಮತ್ತೆ ರಘುನಾಥ ದಾಸ ಗೋಸ್ವಾಮಿ, ರಘುನಾಥ ಭಟ್ಟ ಗೋಸ್ವಾಮಿ, ಗೋಪಾಲ ಭಟ್ಟ ಗೋಸ್ವಾಮಿ, ಮತ್ತೆ ಜೀವ ಗೋಸ್ವಾಮಿ. 6 ಗೋಸ್ವಾಮಿ. ರಘುನಾಥ ಭಟ್ಟ ಸ್ವಾಮಿ, ಜೀವ ಗೋಸ್ವಾಮಿ. ರಘುನಾಥ ಭಟ್ಟ, ರಘುನಾಥ ದಾಸ, ಗೋಪಾಲ ಭಟ್ಟ, ಜೀವ ಗೋಸ್ವಾಮಿ. ಸರಿ ಗುರುಜಿ. ಗುರುಜಿ ಮೇಘನ ಹೇಳು ಮತ್ತೆ ಇನ್ನು. ಗುರುಜಿ ಪರಿಪೂರ್ಣತೆಗಾಗಿ ಅಂದ್ರೆ ಸಕ್ಸೆಸ್ ಅಂದ್ರೆ ಎಂತ ಹೇಳು ಕನ್ನಡದಲ್ಲಿ? ಯಾರಾದ್ರೂ ಹೇಳ್ಬೋದಾ ಪರಿಪೂರ್ಣತೆಗೆ ಮೀನಿಂಗ್? ಪೂರ್ಣತೆಗಾಗಿ ಪೂರ್ಣತೆಗೆ ಎಂತ? ಸಂಪೂರ್ಣ ಅಂತೆ. ಓಕೆ, ಸಂಪೂರ್ಣ. ಎನರ್ಜಿ ಅಂತ ಸಂಪೂರ್ಣ ಪರಿಪೂರ್ಣತೆ. ಓಕೆ. ಹರೇ ಕೃಷ್ಣ ಗುರುಜಿ. ಓಕೆ ಹೇಳಿ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಗುರುಜಿ, ನೀವು ಶುಕಮುನಿ ಜೊತೆ ಪರೀಕ್ಷಿತ್ ಮಹಾರಾಜ್ ಇರೋದು ಹೇಳಿ, ಇನ್ನೊಬ್ರು ಶುಕಮುನಿ ಜೊತೆ ಯಾವ ಗೋಸ್ವಾಮಿ ಅವರು ಹೇಳಿದ್ದೀನಿ? ಅದು ಸೂತ ಗೋಸ್ವಾಮಿ. ನೋಡಿ, ಭಾಗವತಮ್ 2 ಬಾರಿ ಹೇಳಲಾಯ್ತು. ಫಸ್ಟ್ ಟೈಮ್ ಶುಕಮುನಿ ಹೇಳಿದ್ದು. ಶುಕಮುನಿ ವೇದವ್ಯಾಸರದ ಮಗ. ಶುಕಮುನಿ ಹೇಳುವಾಗ, ಒಂದ್ ನಿಮಿಷ ಮ್ಯೂಟ್ ಮಾಡ್ತೇನೆ. ಶುಕಮುನಿ ಹೇಳುವಾಗ, ಓಕೆ, ಎಸ್. ಶುಕಮುನಿ ಹೇಳುವಾಗ ನಾರದ ಮುನಿ ಇದ್ರು, ಮತ್ತೆ ಶುಕಮುನಿ ತಂದೆ ವೇದವ್ಯಾಸರು ಇದ್ರು, ಮತ್ತೆ ವೇದವ್ಯಾಸರ ತಂದೆ ಪರಾಸರ ಮುನಿ ಇದ್ರು, ಮತ್ತೆ ಎಲ್ಲ ಸೂತ ಗೋಸ್ವಾಮಿ ಕೂಡ ಇದ್ರು. ಸೂತ ಗೋಸ್ವಾಮಿ ಮತ್ತೆ ಎಲ್ಲ ಯೂನಿವರ್ಸ್ ಇಂದ ಎಲ್ಲರೂ ಬಂದಿದ್ರಂತೆ ಇದು ಕೇಳಲಿಕ್ಕೆ ಪರೀಕ್ಷಿತ್ ಮಹಾರಾಜಿಗೆ ಭಾಗವತಂ ಹೇಳುವಾಗ. ಮತ್ತೆ ಸೂತ ಗೋಸ್ವಾಮಿ ಅಲ್ಲಿ ಇದ್ರು ಶುಕಮುನಿ ಹೇಳುವಾಗ. ಮತ್ತೆ ಸೂತ ಗೋಸ್ವಾಮಿ ಎಂತ ಮಾಡಿದ ಅಂದ್ರೆ ಇನ್ನೊಮ್ಮೆ ನೈಮಿಷಾರಣ್ಯದಲ್ಲಿ ಅದನ್ನು ಹೇಳಿದ್ರು. ಸೂತ ಗೋಸ್ವಾಮಿ, ಒಂದು ಸುಖದೇವ್ ಗೋಸ್ವಾಮಿ, ಇನ್ನೊಂದು ಸೂತ ಗೋಸ್ವಾಮಿ, ಇಬ್ಬರು ಹೇಳಿದ್ದಾರೆ ಭಾಗವತಂ. ನೈಮಿಷಾರಣ್ಯದಲ್ಲಿ ಯಾರಿಗೆ ಹೇಳಿದ್ರು ಗುರುಜಿ? ನೇಮರ್ಸ ಎಲ್ಲ ಸೇಜಸ್ನವರು ಅಲ್ಲಿ ಎಲ್ಲ ಸೇಜಸ್ ಎಲ್ಲ ಬಂದಿದ್ರು.
ಶೌನಕಾದಿ ಮಹರ್ಷಿಗಳಿಗೆ ಹೇಳಿದ್ರು ಸೂತ ಪುರಾಣಿಕರು. ಹೌದು. ಓಕೆ, ಥ್ಯಾಂಕ್ ಯು. ಗುರುಜಿ ಹಾ ಹೇಳಿ. ಗುರುಜಿ, ಇದು ಸತ್ವಗುಣ, ರಜಗುಣ, ತಮೋಗುಣ ಹೇಳಿದ್ರಲ್ಲ, ಅದು ಬೆಳಗಿನ ಜಾವ ಅದು ಆತರ ಟೈಮಿಂಗ್ಸ್ ಹೇಳಿದ್ರಲ್ಲ, ಅದು ಯಾವ ತರ ಗುರುಜಿ ಅದು? ಅಲ್ಲ, ಸತ್ವಗುಣ ಬೆಳಿಗ್ಗೆ ಸತ್ವಗುಣ ಇರ್ತದಂತ ಆಚಾರ್ಯ ಹೇಳ್ತಾರೆ. ಬೆಳಿಗ್ಗೆ 3 ಗಂಟೆಯಿಂದ ಒಂದು 10 ಗಂಟೆ ತನಕ ಸತ್ವಗುಣ ಇರ್ತದಂತೆ. ಆಗ ನೀವು ಜಪ ಮಾಡಿದ್ರೆ ನಿಮ್ಗೆ ನೇಚರ್ ಇದು ಸಪೋರ್ಟ್ ಸಿಗ್ತದೆ ಜಾಸ್ತಿ. ಅಂದ್ರೆ ಈಗ ನೋಡಿ, ಎಲ್ಲರೂ ಇದು ಯೋಗ ಎಲ್ಲ ಮಾಡ್ತಾರಲ್ಲ, ಅವರೆಲ್ಲ ಬೆಳಿಗ್ಗೆ ಮಾಡುದು. ಯಾಕಂದ್ರೆ ಬೆಳಿಗ್ಗೆ ಮಾಡುವಾಗ ಫುಲ್ ಸೈಲೆಂಟ್ ಇರ್ತದೆ, ಮತ್ತೆ ನೇಚರ್ ಕೂಡ ನಮಗೆ ಸಪೋರ್ಟ್ ಸಿಗ್ತದೆ. ಈಗ ಹೇಗಂದ್ರೆ ನೀವೀಗ ಜಪ ಮಾಡ್ಲಿಕ್ಕೆ ಬೆಳಿಗ್ಗೆ ಹೋಗ್ತೀರಿ, ನೀವೊಂದು 30% ಎಫರ್ಟ್ ಹಾಕ್ತೀರಿ, 70% ನೇಚರ್ ನಿಮ್ಗೆ ಸಹಾಯ ಕೊಡ್ತದೆ. ಮತ್ತೆ 10 ಗಂಟೆಯಿಂದ ಸಂಜೆ 6 ಗಂಟೆ ತನಕ ರಜೋಗುಣ ಇರ್ತದಂತೆ. ಸ್ವಲ್ಪ ಅಂದ್ರೆ ಸತ್ವಗುಣಕ್ಕಿಂತ ಸ್ವಲ್ಪ ಕಡಿಮೆ ನಿಮ್ಗೆ ಪ್ರೋತ್ಸಾಹ. ರಾತ್ರಿ 6 ಗಂಟೆಯಿಂದ ರಾತ್ರಿ ಅಂದ್ರೆ ಬೆಳಗ್ಗೆ 3 ಗಂಟೆ ತನಕ ತಮೋಗುಣ ಇರ್ತದೆ. ಹಾಗಾಗಿ ನಾವು ರಾತ್ರಿ ಮಲಗುದು, ಯಾಕಂದ್ರೆ ತಮೋಗುಣದಲ್ಲಿ ಜಾಸ್ತಿ ನಮ್ಗೆ ಇದು ಮಾಡ್ಲಿಕ್ಕೆ. ಧನ್ಯವಾದಗಳು ಗುರುಜಿ. ಹಾ ಹೇಳಿ. ಹೇಳಿದ್ರಿ ಕೃಷ್ಣ ಈಗ ಮೇನ್ ಗಾಡ್ ಅಂತ. ಈಗ ಸಾಯಿಬಾಬಾ ಆಮೇಲೆ ರಾಘವೇಂದ್ರ ಅವರು ಕೂಡ ಕೃಷ್ಣನ ಇದ್ರಿಂದನೇನ ಗುರುಜಿ? ಅಲ್ಲ, ಸಾಯಿಬಾಬಾ ಒಂದು ಎಲ್ಲಿ ಕೂಡ ಇಲ್ಲ. ಆದ್ರೆ ರಾಘವೇಂದ್ರ ಸ್ವಾಮಿ ಒಂದು ಉಲ್ಲೇಖ ಉಂಟು, ಅವರು ಪ್ರಹ್ಲಾದ್ ಮಹಾರಾಜದ ಇನ್ಕಾರ್ನೇಷನ್ ಅಂತ. ಪ್ರಹ್ಲಾದ್ ಮಹಾರಾಜದ ಇನ್ಕಾರ್ನೇಷನ್ ಅಂತ. ಅವರು ಶುದ್ಧ ಭಕ್ತರು, ಅವರು ದೇವರಲ್ಲ. ಆದ್ರೆ ಸಾಯಿಬಾಬಾ ಒಂದು ಎಲ್ಲಿ ಕೂಡ ಇಲ್ಲ, ನಮ್ಮ ಶಾಸ್ತ್ರದಲ್ಲಿ ಯಾವ ಪುಸ್ತಕದಲ್ಲಿ ಕೂಡ ಇಲ್ಲ, ಗೊತ್ತಾಯ್ತಾ? ಆದ್ರೆ ರಾಘವೇಂದ್ರ ಸ್ವಾಮೀಜಿದು ಅವರು ಪ್ರಹ್ಲಾದ್ ಮಹಾರಾಜದ ಇನ್ಕಾರ್ನೇಷನ್ ಅಂತ ಕೆಲವು ಪುಸ್ತಕದಲ್ಲಿ ಉಂಟು. ಗುರುಜಿ, ಈ ಗೋಪಿಯರೆಲ್ಲ ತುಂಬಾ ಜ್ಞಾನಿಗಳು ಗೋಪಿಯರಾಗಿ ಹುಟ್ಟಿದ್ದಾರೆ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ನೋಡಿ, ರಾಮ ವನವಾಸಕ್ಕೆ ಹೋಗುವಾಗ, ಇದು ಕಾಡಿಗೆ ಹೋಗುವಾಗ ಎಂತ ಆಯ್ತಂದ್ರೆ ಎಲ್ಲ ಮುನಿಗಳು, ಅದು ಭಾಗವತಮಲ್ಲಿ ಉಲ್ಲೇಖ ಉಂಟು. ಒಂದು ನಿಮಿಷ ಮ್ಯೂಟ್ ಮಾಡ್ತೇನೆ. ಭಾಗವತಮಲ್ಲಿ ಉಲ್ಲೇಖ ಉಂಟು ಎಂತಂದ್ರೆ ರಾಮನ ಟೈಮಲ್ಲಿ, ತ್ರೇತಾಯುಗದಲ್ಲಿ ಮುನಿಗಳೆಲ್ಲ ಸಿವಿಯರ್ ತಪಸ್ ಮಾಡಿದ್ರಂತೆ. ಸಿವಿಯರ್ ತಪಸ್ ಮಾಡಿ ಅವರು ಆ ಕಾಡಲ್ಲಿ ಇದ್ರಂತೆ ರಾಮ ಹೋಗುವಾಗ. ಹಾಗಾಗಿ ರಾಮ ಹೋಗುವಾಗ ಎಂತಾಯ್ತಂದ್ರೆ ಅವರಿಗೆ ಡಿಸೈರ್ ಆಯ್ತಂತೆ, ಎಂತಂದ್ರೆ ರಾಮ ನಮ್ಮ ಪತಿಯಾಗೆ ನಮ್ಗೆ ಬೇಕು. ಹಾಗೆ ರಾಮ ಆ ಲೈಫಲ್ಲಿ ಅಂದ್ರೆ ಸೀತೆಯನ್ನು ಮಾತ್ರ, ಬೇರೆ ಯಾರನ್ನು ಅಂದ್ರೆ ಏಕಪತ್ನಿ. ಹಾಗಾಗಿ ಆ ಲೈಫಲ್ಲಿ ಬೇರೆ ಇದು ಮಾಡುದಿಲ್ಲ. ಹಾಗಾಗಿ ಎಂತ ಆಯ್ತಂದ್ರೆ ರಾಮ ಅಂದ್ರೆ ಎಲ್ಲರ ಪರಮಾತ್ಮನಾಗಿ ಎಲ್ಲರ ಹೃದಯದಿದ್ದಾನೆ, ಆ ಯೋಗಿಗಳ ಹೃದಯದ ಕೂಡ ಪರಮಾತ್ಮನಾಗಿದ್ದಾನೆ. ಹಾಗಾಗಿ ಅವನಿಗೆ ಇಮಿಡಿಯೇಟ್ ಅವರ ಡಿಸೈರ್ ಗೊತ್ತಾಯ್ತಂತೆ. ಜಸ್ಟ್ ಈಗ ನೋಡಿದಂತೆ, ಜಸ್ಟ್ ನೋಡುವಾಗ ನೋಡಿ ಹೇಳಿದಂತೆ, ಆಯ್ತು ನಿಮ್ಮ ಇಚ್ಛೆ ನಾನು ಈಡೇರಿಸ್ತೇನೆ, ನೆಕ್ಸ್ಟ್ ನಾನು ಕೃಷ್ಣನಾಗಿ ಬರ್ತೇನೆ, ಆಗ ನೀವೆಲ್ಲರೂ ಗೋಪಿಕೆಯರಾಗಿ ಬರ್ತೀರಿ. ಓಕೆ, ಗೊತ್ತಾಯ್ತಾ ಮಾತಾಜಿ? ಸಂಶಯ ಅಂದ್ರೆ ಡೌಟ್, ಅನುಮಾನ, ಡೌಟ್. ಗುರುಜಿ, ಹಾ 4th ಪೇಜ್ ಅಲ್ಲಿ ಪೌರೂಪ ಅಂತ ಬಂತಲ್ಲ, ಅದರ ಮೀನಿಂಗ್ ಏನು? ಪೌರೂಪ ಎಂತ ಮಾರೆ, ನಾನು ಕೇಳಿಲ್ಲ, ಒಂದು ನಿಮಿಷ. ಪೌರುಷ ಅಂದ್ರೆ ಇದು ಎಂತ ಹೇಳುದು, ಪುರುಷರಲ್ಲಿ ನಾನು ಪೌರುಷ ಅಂದ್ರೆ ಎಂತ ಹೇಳುದು ಅದಕ್ಕೆ? ಸಾಮರ್ಥ್ಯ. ಎಸ್, ಸಾಮರ್ಥ್ಯ. ಹರೇ ಕೃಷ್ಣ ಗುರುಜಿ, ನಾವು 2 ಗಂಟೆಗಳ ಕಾಲ ಜಪ ಮಾಡ್ಬೇಕು ಅಂತ ಅಂದ್ರಲ್ಲ, ನಿರಂತರವಾಗಿ 2 ಗಂಟೆಗಳ ಕಾಲ ಜಪ ಮಾಡ್ಬೇಕಾ ಅಥವಾ ಒಂದ್ ಅರ್ಧ ಗಂಟೆ ಜಪ ಮಾಡಿದ್ರೆ ಆಗುತ್ತಾ? ಹೀಗೆ ಬಿಟ್ಟು ಮಾಡ್ಬೋದು. ಆದ್ರೆ ದಿವಸದಲ್ಲಿ 2 ಗಂಟೆ ಮಾಡಿ. ಒಟ್ಟು ಎಲ್ಲ ಸೇರಿ ಒಂದ್ 2 ಗಂಟೆ ಜಪ ಮಾಡ್ಬೇಕು. ಹೌದು. ಕೌಂಟ್ ಇಟ್ಟು ಮಾಡಿ, ಬೀಡ್ಸ್ ಅಲ್ಲಿ ಕೌಂಟ್ ಇಟ್ಟು ಮಾಡಿ. 16. ಅದು ಕೌಂಟಿಂಗ್ ಯಂತ್ರ ಬರುತ್ತಲ್ಲ ಗುರುಜಿ, ಪ್ರೆಸ್ಸಿಂಗ್, ಅದು ಇದೆ, ಅದಾಗುತ್ತಾ? ಮಾತ್ರ ಬೀಡ್ಸ್ ಇದ್ರೆ ಒಳ್ಳೇದು, ಯಂತ್ರದಲ್ಲಿ ಕೂಡ ಮಾಡಿ. ಆದ್ರೆ ಬೀಡ್ಸ್ ಒಳ್ಳೇದು ಅಂತ ಆಚಾರ್ಯ ಹೇಳ್ತಾರೆ. ಅದು ಹೇಗೆ ಅಂದ್ರೆ, ಅದು ಯಂತ್ರ ಯಾಕೆ ಅಂದ್ರೆ, ಈಗ ಮೆಟ್ರೋಸ್ ಅಲ್ಲೆಲ್ಲ, ಒಂದ್ ನಿಮಿಷ, ಓಕೆ ಮ್ಯೂಟ್ ಮಾಡ್ತೇನೆ.
ಮೆಟ್ರೋಸ್ ಅಲ್ಲಿ ಎಂತ ಆಗ್ತದೆ ಅಂದ್ರೆ ಜನರೆಲ್ಲ ತುಂಬಾ ಕೆಲಸದಲ್ಲಿ ಇದಿರ್ತಾರೆ, ಹಾಗಾಗಿ ಅವರಿಗೆ 2 ಗಂಟೆ ಜರ್ನಿ ಇರ್ತದೆ. ಈಗ ಬ್ಯಾಂಗ್ಳೂರಲ್ಲಿ ಅವರು ಮನೆಯನ್ನು ಬಿಡುವುದು 7 ಗಂಟೆಗೆ, ಆಫೀಸ್ಗೆ ರೀಚ್ ಆಗುದು 9 ಗಂಟೆ, 2 ಗಂಟೆ ಜರ್ನಿ ಉಂಟು. ಹಾಗಾಗಿ ಅಲ್ಲಿ ಯಂತ್ರ ಯೂಸ್ ಮಾಡಿ ಅಂತ, ಯಾಕೆಂದ್ರೆ ಉಳಿದವರ ಬೀಡ್ಸ್ ಅನ್ನು ನೋಡಿದ್ರೆ ತಮಾಷೆ ಮಾಡ್ತಾರಲ್ಲ ಅವರಿಗೆ, ಆಫೀಸ್ನವರಿಗೆ. ಹಾಗಾಗಿ ಯಂತ್ರದಲ್ಲಿ ಮಾಡಿ ಅಂತ ಹಾಗೆ ಕೊಟ್ಟದ್ದು. ಧನ್ಯವಾದಗಳು ಗುರುಜಿ. ಯಂತ್ರ ಹರೇ ಕೃಷ್ಣ ಹೇಗಿರುತ್ತೆ? ಗುರುಜಿ. ಹಾ? ಈ ಗುಣ ಅಂದ್ರೆ ಏನು 3 ಗುಣಗಳು. ಗುರುಜಿ? ಹಾ. ಈ ಥರ್ಡ್ ಪೇಜ್ ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಯಂತ್ರ ಹೇಗಿರುತ್ತೆ ನಾಳೆ ತೋರಿಸ್ತೀರಾ? ಅಲ್ಲ, ಯಂತ್ರ ನಮ್ಮ ಹತ್ರ ಇಲ್ಲ, ಅದು ಯಂತ್ರ. ಯಂತ್ರ ಅಂದ್ರೆ ಓಕೆ, ಕೌಂಟಿಂಗ್ ಮಿಷಿನ್ ಏನೋ ಉಂಟಂತೆ. ಅದು ಕೆಲವರೆಲ್ಲ ಈಗ ಮೆಟ್ರೋ ಸಿಟಿಯಲ್ಲಿ ನಮ್ಮ ಡಿಒಟಿಸ್ ನವರೆಲ್ಲ ಯಾರೆಲ್ಲ ಕೆಲಸಕ್ಕೆಲ್ಲ ಹೋಗ್ತಾರಲ್ಲ ಅವರೆಲ್ಲ ಯೂಸ್ ಮಾಡ್ತಾರೆ. ಯಾಕಂದ್ರೆ ಬಸ್ ಅಲ್ಲಿ ಅವರು ಬೀಡ್ಸ್ ಅಲ್ಲಿ ಮಾಡಿದ್ರೆ ಉಳಿದ ಅವರ ಆಫೀಸ್ ಸ್ನೇಹಿತರೆಲ್ಲ ತಮಾಷೆ ಮಾಡ್ತಾರೆ ಅವರಿಗೆ, ಓಕೆ. ಅದಕ್ಕೆ ಅವರು ಅದರಲ್ಲಿ ಯಂತ್ರದಲ್ಲಿ ಮಾಡುದು ಹಾಗೆ. ಕೃಷ್ಣ. ಗುರುಜಿ ಹರೇ ಕೃಷ್ಣ ಹಾ, ಹೇಳಿ ಹೇಳಿ ಹೇಳಿ. ಗುರುಜಿ, ಹಾ, ಇದು ಹಾ. ಕೃಷ್ಣನ ಜಪ ಜ್ಞಾನ ಹೇಗೆ ಮಾಡೋದು ಅಂತ ಒಂದ್ಸಲ ಹೇಳ್ತೀರಾ? ಈಗ ಒಮ್ಮೆ ನಾನು ಮಾಡ್ಬೇಕಾ? ಅದು ಮಾಡಿ ತೋರಿಸ್ತೇನೆ ಹಾ ಸರಿ ನೋಡಿ. ಫಸ್ಟ್ ಇದು ಜಯೋ ಶ್ರೀಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹೀಗೆ ನಾವು ಹೇಳ್ತಾ ಹೋಗ್ಬೇಕು, ಹೇಳಿದನ್ನು ಕೇಳಬೇಕು. ಅಂದ್ರೆ ನಾವು ಹೇಳುವಷ್ಟು ಜೋರಾಗಿ ನಾವು ಹೇಳಬೇಕು, ಮತ್ತೆ ಅದನ್ನು ಕೇಳುವಷ್ಟು ಜೋರಾಗಿ ಮತ್ತೆ ಅದನ್ನು ಕೇಳಬೇಕು. ಅದು ನಮ್ದು ಎಂತಾಗ್ತದೆ ಅಂದ್ರೆ ಮಂತ್ರ ಮೆಡಿಟೇಷನ್. ಎಂತಂದ್ರೆ ನಾವು ಕೇಳಿದ್ರೆ ನಾವು ಅದರಲ್ಲೇ ಅದು ಕೂಡ ಒಂದು ಧ್ಯಾನ, ಒಂದು ಟೈಪ್ ಧ್ಯಾನ. ಕೇಳ್ತಾ ಎಂತಾಗ್ತದೆ ಅಂದ್ರೆ ನಮ್ದು ಪ್ಯೂರಿಫಿಕೇಶನ್ ಆಗ್ತದೆ. ಗೊತ್ತಾಯ್ತಾ? ಸರಿ ಗುರುಜಿ. ಹರೇ ಕೃಷ್ಣ ಗುರುಜಿ, ಹರೇ- ಒಂದು ಮಾಲೆ ಆದ್ಮೇಲೆ ಹೇಗೆ ಅದು ಟರ್ನ್ ಮಾಡೋದು ಅಂತ ತೋರ್ಸ್ಕೊಡ್ತೀರಾ? ಯಾವುದು? ಒಂದು ಮಾಲೆ ಆದ್ಮೇಲೆ ಅದನ್ನ ಹೇಗೆ ಟರ್ನ್ ಮಾಡೋದು ಅಂತ ತೋರ್ಸ್ಕೊಡ್ತೀರಾ? ಮಾಲೆ ಈಗ ಆದ್ಮೇಲೆ 108 ಮಣಿ ಆದ್ಮೇಲೆ ಮತ್ತೆ ಟರ್ನ್ ಮಾಡೋದು ಹೇಗೆ ಅಂತ, ರೈಟ್ ಸೈಡ್ ಲೆಫ್ಟ್ ಸೈಡ್ ಅಂತ ಹೇಗೆ? ಫಸ್ಟಿಗೆ ನೋಡಿ, ಎಲ್ಲ ಕಾಣ್ತಾ ಉಂಟಲ್ಲ, ಹೀಗೆ ಹೋಗಿ ಹೀಗೆ ಹೋಗ್ಬೇಕು, ಹೀಗೆ ಎಲ್ಲರೂ ಕಾಣ್ತಾ ಉಂಟಾ? ಹೀಗೆ ಹೋಗಿ ಹೀಗೆ. ಗುರುಜಿ? ಹಾ ಹಾ ಗುರುಜಿ ಹೇಳಿದ್ರಲ್ಲ ಗುರುಕುಳಕ್ 25 ವರ್ಷ ಕಳಿಸ್ತೀವಿ ಅಂತ, ಮತ್ತೆ ಕೃಷ್ಣ ಬಲರಾಮ ನೀವ್ ಹೇಳಿದ್ರಿ 25 ವರ್ಷ ಗುರುಕುಳಕ್ ಕಳಿಸ್ತಿದ್ರು ಅಂತ. ಹಾ. ಕೃಷ್ಣ ಬಲರಾಮ ಯಾಕೆ ಕೃಷ್ಣ ಬಲರಾಮ ಒಂದೇ ಹೇಳು. ಮೇಘನ ಹೇಳು, ಮೇಘನ. ಹಾ. ಎಲ್ಲಾರು ಗುರುಕುಲಕ್ಕೆ 25 ವರ್ಷ ಹೋಗ್ತಾರೆ ಅಂದ್ರಲ್ಲ, ಅದ್ಯಾಕ್ ಕೃಷ್ಣ ಮತ್ತೆ ಬಲರಾಮ್ ಮಾತ್ರ ಬರೀ ಒಂದೇ ಒಂದ್ ವರ್ಷದಲ್ಲಿ ಎಲ್ಲ ಮುಗಿಸ್ಕೊಂಡ್ ಬಂದ್ಬಿಟ್ರು? ಯಾಕಂದ್ರೆ ಅವ್ರ ದೇವರಿಗೆ ಸಹ ನೋಡಿ, ಕೃಷ್ಣ ಗೋವರ್ಧನ ಬೆಟ್ಟವನ್ನು ಸಣ್ಣ ಈ ತುದಿಯ ಬೆರಳಿನಿಂದ ಎತ್ತಿದ್ರು. ನಮ್ಗೆ ಆಗ್ತದೆ ಎತ್ತಲಿಕ್ಕೆ? 7 ದಿವಸ ಎತ್ತಿದ್ರು. ಒಂದು ಕಲ್ಲು ನಿನ್ಗೆ ಎತ್ತಲಿಕ್ಕೆ ಆಗ್ತದಾ ಮೇಘನ? ಆಗುದಿಲ್ಲಲ್ಲ. ಅದಕ್ಕೆ ನಾವು ನಮ್ದು ಮತ್ತೆ ದೇವರಿಗೆ ವ್ಯತ್ಯಾಸ ಅದೇ. ನಮ್ಗೆ ಒಂದು ಕಲ್ಲು ಕೂಡ 1 ನಿಮಿಷ ಕೂಡ ಎತ್ತಲಿಕ್ಕೆ ಆಗುದಿಲ್ಲ, ದೇವರಿಗೆ ಎಲ್ಲವೂ ಆಗ್ತದೆ. ಗೊತ್ತಾಯ್ತಾ? ಅದಕ್ಕೆ ಅವರು ದೇವರು. ಹರೇ ಕೃಷ್ಣ ಗುರುಜಿ. ಹಾ. ಇದು ತಿಳ್ಕೊಳ್ಳೋ ಕುತೂಹಲ ಇದೆ. ನೀವು ಹೇಳಿದ್ರಲ್ಲ ಶ್ರೀರಾಮ ಇದಿದು ಗ್ರೀನಿಶ್ ಕಲರ್ ಅಂತ, ಆದ್ರೆ ಕೆಲವು ಕಡೆ ಅವರು ಏನಂತ ಹೇಳ್ಕೊತಾರೆ ಅಂದ್ರೆ ನೀಲಮೇಘ ಶ್ಯಾಮ ಅಂತಾರಲ್ಲ. ಅಲ್ಲ, ನೀಲಮೇಘ ಶ್ಯಾಮ ಇದು ಯಾರು? ಕೃಷ್ಣ ನೀಲಮೇಘ ಶ್ಯಾಮ, ರಾಮ ಇದು ಎಂತ ಗ್ರೀನಿಶ್ ಕಲರ್. ಓ ಸರಿ. ಈಗ ನಾವು ನೋಡೋ ರೀತಿ ಕೃಷ್ಣ ಅವರ ವೇಷಭೂಷಣ ಹೇಗಿದೆ ಗುರುಜಿ? ನಾವ್ ಇವಾಗ ಬೇರೆ ಕಡೆ ಎಲ್ಲ ನೋಡ್ತಿರಲ್ಲ ಅದೇ ರೀತಿನಾ ಅಥವಾ ವಿಭಿನ್ನವಾಗಿದೆಯಾ? ನೋಡಿ, ಹೇಗಂದ್ರೆ ಕೃಷ್ಣ ಹೇಗಂದ್ರೆ
ಎಂತ ಹೇಳೋದು, ಯೂಶಲಿ ಬ್ಲೂ ಕಲರ್, ಆದ್ರೆ ಈಗ ಕೃಷ್ಣ ಬ್ಲ್ಯಾಕ್ ಕಲರ್, ಶ್ಯಾಮ ಸುಂದರ. ಕೃಷ್ಣ ಯಾವ ಕಲರ್ ಬಂದ್ರು ಕೂಡ ಅಂದ್ರೆ ಭಕ್ತರಿಗೆ ಕೆಲವೊಮ್ಮೆ ಎಂತ ಮಾಡ್ತಾರೆ ಅಂದ್ರೆ ಬೇರೆ ಬೇರೆ ಕಲರ್ ತೋರಿಸ್ತಾನೆ. ಯಾಕೆಂದ್ರೆ ಕೃಷ್ಣ ಅದ್ಭುತ ಕರ್ಮಣ ನಾಮ, ಅಂದ್ರೆ ಕೃಷ್ಣಂದು ಎಲ್ಲವೂ ಅದ್ಭುತ, ಲೀಲೆ ಕೂಡ ಅದ್ಭುತ ಎಲ್ಲವೂ. ಹಾಗಾಗಿ ಕೃಷ್ಣನಿಗೆ ಅದು ಹೇಗಂದ್ರೆ ಕೃಷ್ಣನಿಗೆ ಇಚ್ಛೆ ಆದ ಹಾಗೆ ಕೃಷ್ಣ ಹೇಗೆ ಕೂಡ ತೋರಿಸಬಹುದು, ಗೊತ್ತಾಯ್ತಾ? ಕೃಷ್ಣನ ಮೂಡಿದ್ದಾಗೆ, ಕೃಷ್ಣನ ಮೂಡಿದ್ದಾಗೆ. ಸರಿ ಗುರುಜಿ. ಹಾಗೆ. ಓಕೆ, ಯಾರ್ದಾದ್ರು ಪ್ರಶ್ನೆ ಉಂಟಾ? ತೋರ್ಸ್ಲಿಲ್ಲ. ಹರೇ ಕೃಷ್ಣ. ಟರ್ನ್ ಮಾಡಕ್ ತೋರ್ಸ್ಲಿಲ್ಲ. ಜಪ ಮಾಡಿ ಟರ್ನ್ ಮಾಡುದಾ? ನೋಡಿ ನಿಮ್ಗೆ ಕಾಣ್ತದ ಇಲ್ಲಿ, ಕಾಣ್ತದ ಇದು ಇಲ್ಲಿ ಕಾಣ್ತದ? ಓಕೆ, ಇಲ್ಲಿ ಹೀಗೆ ಹರೇ ಕೃಷ್ಣ 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 ಹರೇ ಹರೇ, ಹರಿ ರಾಮ್ 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 ಹರೇ ಹರೇ. ಅದು ಹೀಗೆ ಹೀಗೆ ಬರ್ಬೇಕು, ಹೀಗೆ ಈ ಸೈಡ್ ಇಂದ ಈ ಸೈಡ್ ಹೀಗೆಲ್ಲ ಹಿಂದೆ ಬರುದಲ್ಲ, ಹೀಗೆ ಮುಂದೆ ಮುಂದೆ ಹೀಗೆ ಬರ್ತದೆ. ಗೊತ್ತಾಯ್ತಾ ಮಾತಾಜಿ? ಗೊತ್ತಾಯ್ತಾ ಮಾತಾಜಿ? ಕಾಣಿಸ್ತಾ ಇಲ್ಲ, ಅದು ಸಣ್ಣದಾಗ ಕಾಣಿಸ್ತಾ ಇದೆ ನಿಮ್ದು ಪಿಕ್ಚರ್. ಎಂತ ಮಾಡುದು ಹೇಗೆ ತಿರುಗಿಸೋದು ಹೇಳಿ? ತಿರುಗಿಸುವುದು ನೋಡಿ, ಇದು ಡೈರೆಕ್ಷನ್ ಹೇಳಿ. ಇದು ಡೈರೆಕ್ಷನ್ ಹೇಳಿ. ಮತ್ತೆ ಡೈರೆಕ್ಷನ್ ಹೀಗೆ ನೋಡಿ, ಹೀಗೆ 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 ಕಾಣ್ತದ? ಕಾಣಿಸ್ತು ಹೀಗೆ 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 ಹೀಗೆ. ಆಮೇಲೆ ಕೊನೆಯದಲ್ಲಿ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ಅದು ಹೇಳುದು. ಹರೇ ಕೃಷ್ಣ ಸ್ವಾಮೀಜಿ. ಹರೇ ಕೃಷ್ಣ ಸ್ವಾಮೀಜಿ. ಹೇಳಿ ಹೇಳಿ ಮಾತಾಜಿ. ಭಗವಂತನು ಒಂದೊಂದು ಯುಗದಲ್ಲಿ ಒಂದೊಂದು ವರ್ಣ ಅಲ್ವಾ? ಕೃತಯುಗದಲ್ಲಿ ಶ್ವೇತವರ್ಣ, ತ್ರೇತಾಯುಗದಲ್ಲಿ ರಕ್ತವರ್ಣ, ದ್ವಾಪರ ಯುಗದಲ್ಲಿ ಪೀತವರ್ಣ, ಕಲಿಯುಗದಲ್ಲಿ ಕೃಷ್ಣವರ್ಣ ಅಂತ ಶ್ರೀಮದ್ ಭಾಗವತ್ ಹೇಳಿ. ಹರೇ ಹೇಳಿ ಹೇಳಿ. ಇದು ವಸುದೇವ ಮಾತಾಜಿ ಎಂತ ಮಾತಾಜಿ? ಪೂರ್ವ ಜನ್ಮದ ಹೆಸರೇನು? ವಸುದೇವ ಮತ್ತು ದೇವಕಿಯವರದು ಪೂರ್ವ ಜನ್ಮದ ಅಲ್ಲಿ ಎಂತದು ಇದು? ಎಸ್, ಮಾತಾಜಿ ಹೇಳಿ ಮಾತಾಜಿ. ದೇವಕಿ ಮತ್ತೆ ವಸುದೇವರದ್ದು ಹೆಸರೆಂತವಾ? ಹೌದು. ಓಕೆ, ಸುತಪ ಮತ್ತೆ ಪೃಷ್ಣಿ ಮತ್ತೆ ಅದಿತಿ ಮತ್ತೆ ಕಶ್ಯಪ, ಮತ್ತೆ ನೆಕ್ಸ್ಟ್ ದೇವಕಿ ಮತ್ತೆ ವಸುದೇವ. ಸುತಪ ಮತ್ತೆ ಪೃಷ್ಣಿ ಆಗಿರುವಾಗ ಅವರು 10,000 ವರ್ಷ ತಪಸ್ ಮಾಡಿದ್ರು. ಮತ್ತೆ ಕೃಷ್ಣ ಬಂದ, ಅವರಿಗೆ ಬಂದು ಹೇಳಿದ ನೆಕ್ಸ್ಟ್ ಲೈಫ್ ಅಲ್ಲ, ನೆಕ್ಸ್ಟ್ ಲೈಫ್ ಅಲ್ಲಿ ನಾನು ಬರ್ತೇನಂತ. ಅದರ ನೆಕ್ಸ್ಟ್ ಲೈಫ್. ಗೊತ್ತಾಯ್ತಾ ಮಾತಾಜಿ? ಗೊತ್ತಾಯ್ತು, ಧನ್ಯವಾದ. ಗುರುಜಿ, ಇದು ಹರೇ ಕೃಷ್ಣ ಮಂತ್ರನೇ ಜಪಿಸ್ಬೇಕಾ ಇಲ್ಲ ವಿಷ್ಣು ಸಹಸ್ರನಾಮ ಜಪಿಸ್ತಾ ಇದೀವಿ, ಅದು ಪರವಾಗಿಲ್ವಾ? ಇಲ್ಲ, ನಾನು ಹೇಳಿದಲ್ಲ, ಕಲೋ ದೋಷ ನೀದೆ ರಾಜನ್ ಅಸ್ತಿ ಏಕ ಮಹಾಗುಣ ಕೀರ್ತನ ದೇವಸ್ಯ ಮುಕ್ತ ಸಂಜಾಯತೆ. ಮತ್ತೆ ಇದು ಹರೇ ಕೃಷ್ಣ ಹರೇ ಇತಿ ಷೋಡಶತ ನಾಮನಂ ಕಲಿಕಲ್ಮಶನಾಶನಂ ನಾಥಾ ಪರ್ವತರೋಪಾಯ ಸರ್ವವೇದೇಶಿದಾಯತೆ. ಈ 16 ಮಂತ್ರಗಳು ಕಲಿಯುವುದು ಎಲ್ಲ ಕಲ್ಮಶ ನಾಶ ಮಾಡ್ತದಂತೆ. ಹಾಗಾಗಿ ಇದನ್ನೇ ಜಪಿಸಿದ್ರೆ ಒಳ್ಳೇದು, ತುಂಬಾ ಒಳ್ಳೇದು. ಓಕೆ, ಥ್ಯಾಂಕ್ ಯು ಗುರುಜಿ. ನಮಸ್ತೆ ಗುರುಜಿ. ನಮಸ್ತೆ. ಬೇರೆ ಯಾರ್ದು ಪ್ರಶ್ನೆ ಉಂಟಾ? ಸರಿ, ಹಾಗಾದ್ರೆ ನಾವು ಮುಕ್ತಾಯ ಮಾಡೋ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತನಾಂ ಪಾವನಿಯೋಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದಕ್ಕೆ ಜೈ. ನಾಳೆ ಕಾಣುವ. ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ.